ಕಾಂಗ್ರೆಸ್ನ ವಿವಿಧ ಘಟಕಗಳ ಮತ್ತು ವಲಯಗಳ ಪದಾಧಿಕಾರಿಗಳು, ಬ್ಲಾಕ್ನ ಅಧ್ಯಕ್ಷರು ಮತ್ತು ಜಿಲ್ಲಾ ಘಟಕದ ವಿವಿಧ ಪದಾಧಿಕಾರಿಗಳು, ಬೂತ್ ಅಧ್ಯಕ್ಷರು, ಮಾಧ್ಯಮದ ಮಿತ್ರರು, ಮಾನ್ಯ ಶಾಸಕರು ಮತ್ತು ಪುತ್ತೂರು ಬ್ಲಾಕ್ನ ಅಧ್ಯಕ್ಷರು, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಮತ್ತು ಪಕ್ಷದ ವಲಯಾಧ್ಯಕ್ಷರ ಮತ್ತು ಬೂತ್ ಅಧ್ಯಕ್ಷರ ಏನು ಅಹವಾಲುಗಳಿಗೆ ಕಿವಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಶಾಸಕರ ಬ್ಲಾಕ್ ಕಚೇರಿ ಭೇಟಿ ಮತ್ತು ಸಭೆಯನ್ನು ಆಯೋಜನೆ ಮಾಡಿರ್ತಾರೆ. ಈಗ ಕೆಲವು ಸಮಯದಿಂದ ಕೆಲವು ಕಾರ್ಯನಿಮಿತ್ತ ಈ ಸಭೆ ನಡೆದಿರಲಿಲ್ಲ. ಇವತ್ತು ನಿನ್ನೆ ನಮ್ಮ ಮೊನ್ನೆ ಕಾರ್ಯಕಾರಿಣಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕಾರಿಣಿ ಅನ್ನುವಂಥ ಒಂದು ವಿನೂತನವಾದಂತಹ ಕಾರ್ಯಕ್ರಮದ ಮುಖಾಂತರ ಬೂತ್ ಅಧ್ಯಕ್ಷರಿಗೆ ಮತ್ತು ವಲಯ ಅಧ್ಯಕ್ಷರಿಗೆ ಯಾವ ರೀತಿ ಕೆಲಸ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ತರಬೇತಿಯನ್ನು ನೀಡುವ ಮುಖಾಂತರ, ಯಾವ ರೀತಿ ಕ್ಷೇತ್ರದಲ್ಲಿ ತಮ್ಮ ತಮ್ಮ ವಲಯಗಳಲ್ಲಿ ಬೂತ್ಗಳಲ್ಲಿ ಕೆಲಸ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ತರಬೇತಿಯನ್ನು ಕೊಡುವ ಮುಖಾಂತರ ಒಂದು ಮಾರ್ಗಸೂಚಿಯನ್ನು ಹಾಕಿಕೊಡಲಾಗಿದೆ. ಈ ಮಾರ್ಗಸೂಚಿಯನ್ನು ನಾವು ಕೆಲಸ ಮಾಡಬೇಕನ್ನುವಂಥದ್ದು ಶಾಸಕರ ಮತ್ತು ಬ್ಲಾಕ್ ಅಧ್ಯಕ್ಷರ ಒಂದು ಕಳಕಳಿ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಯೋಜನೆ ಕೂಡ ಉದ್ಘಾಟನೆ ಆಗಲಿಕ್ಕಿದೆ. ನಮ್ಮ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಸಹಾಯಸ್ತ ನಿಧಿ ಅನ್ನುವಂಥ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಇವತ್ತು ನಮ್ಮ ಕಾಂಗ್ರೆಸ್ನ ದಾನಿಗಳ ಮುಖಾಂತರ ಹಣ ಸಂಗ್ರಹ ಮಾಡಿ ಇವತ್ತು ಯಾರು ಕಾರ್ಯಕರ್ತರು ಸಮಸ್ಯೆಗೆ ಒಳಗಾಗ್ತಾರೆ, ಅಂದ್ರೆ ಆಕಸ್ಮಿಕ ಅಪಘಾತಕ್ಕೆ ಈಡಾಗುವಂಥದ್ದು ಅಥವಾ ಆಕಸ್ಮಿಕ ಮರಣಕ್ಕೆ ಒಳಗಾಗುವಂಥದ್ದು ಅಥವಾ ಬೇರೆ ಯಾವುದೇ ಅವಘಡಕ್ಕೆ ಒಳಗಾದ್ರೆ ಮತ್ತು ಯಾವುದೇ ಬಡ ಕಾರ್ಯಕರ್ತರ ಕುಟುಂಬದ ಮದುವೆ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಪಕ್ಷ ಅವರ ಬೆನ್ನಿಗೆ ನಿಲ್ಬೇಕನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಹಾಯ ಹಸ್ತ ನಿಧಿ ಅನ್ನುವಂಥ ಒಂದು ನಿಧಿಯನ್ನು ಇವತ್ತು ಒಂದು 2 ಫಲಾನುಭವಿಗಳಿಗೆ ಅದನ್ನು ನಾವು ಚೆಕ್ ಹಸ್ತಾಂತರ ಮಾಡುವ ಮುಖಾಂತರ ಆ ಸಹಾಯ ಹಸ್ತ ನಿಧಿಯ ಉದ್ಘಾಟನೆ ಕೂಡ ನಡೀಲಿಕ್ಕಿದೆ. ಆ ಬಗ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ವಿಸ್ತೃತವಾಗಿ ತಮ್ಮ ಸ್ವಾಗತ ಮಾಡುವಾಗ ಅವರು ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಸ್ವಾಗತಕ್ಕೆ ಮೊದಲು ಒಂದೇ ಮಾತರನ್ನ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ನಮ್ಮ ಸೇವಾದಳದ ಜಿಲ್ಲಾಧ್ಯಕ್ಷರಾದಂತಹ ಮಾನ್ಯ ಜೋಕಿ ಡಿಸೋಜ ಅವರು. वंदे मातरम एक साथ शुरू कर। वंदे मातरम वंदे मातरम सुजलाम सुफलाम मलयज शीतलाम सस्य श्यामलाम मातरम वंदे मातरम शुभ्रज्योत्स्ना पुलकितयामिनी पुल्लकुसुमिता द्रुमदलशोभिनी सुवासिनी सुमधुरभाषिनी सुखदां वरदां मातरं वन्दे मातरं वन्दे मातरं। विश्राम ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರಲಿಕ್ಕಿದ್ದಾರೆ ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಮಾನ್ಯ ಅಧ್ಯಕ್ಷರಾದ ಕೃಷ್ಣ ಪ್ರಸಾದ್ ಅವರು. ಶ್ರೀ ಪುತ್ತೂರು ಮಲಿಂಗೇಶ್ವರ ದೇವರಿಗೆ ನಮಿಸುತ್ತಾ ನಾವು ನಮ್ಮ ಬಂದ ಎಲ್ಲ ದೇವಶಕ್ತಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ನಮಿಸುತ್ತಾ ಇವತ್ತು ಶಾಸಕರ
ಪ್ರಥಮ ಶನಿವಾರದ ಸಭೆಯನ್ನು ನಮ್ಮ ಬಕ್ರೀದ್ ಕಾರಣದಿಂದ ಇವತ್ತಿಗೆ ಮುಂದೂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪ್ರತಿ ವಲಯಾಧ್ಯಕ್ಷರು ಕಾರ್ಯಕರ್ತರ ಸಭೆ ಅಲ್ಲ, ಇದು ಪ್ರತಿ ಬೂತ್ ಅಧ್ಯಕ್ಷರ, ಪ್ರತಿ ವಲಯಾಧ್ಯಕ್ಷರ ಮತ್ತು ಎಲ್ಲ ವಿವಿಧ ಘಟಕದ ಅಧ್ಯಕ್ಷರ ಒಂದು ರಿಪೋರ್ಟ್, ಒಂದು ಪ್ರತಿ ತಿಂಗಳು ಯಾವ ಕಾರ್ಯಕ್ರಮ ಆಗಿದೆ, ಯಾವುದೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎನ್ನುವಂಥ ಒಂದು ರಿಪೋರ್ಟು. ಈಗ ತಾನೇ ಮೊನ್ನೆ ಒಂದು ಬಹಳ ಅತ್ಯುತ್ತಮವಾದಂಥ ಕಾರ್ಯಕಾರಿಣಿ ಸಭೆ ನಮ್ಮ ಮಾನ್ಯ ಅಶೋಕ್ ಕುಮಾರ್ ಅವರ ಮುಖಾಂತರ ಬಹಳ ಆಗಿದೆ. ಅದು ಬಹಳ ಯಶಸ್ವಿಗೊಂಡಿದೆ. ಅದಕ್ಕೆಲ್ಲ ಮೂಲ ಕಾರಣಕರ್ತರು ಎಲ್ಲ ವಲಯಾಧ್ಯಕ್ಷರು, ಬೂತ್ ಪ್ರತಿನಿಧಿಗಳು ಆಗಿದ್ದಾರೆ. ಆ ಮುಖಾಂತರವಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನಲ್ಲಿ ಅದೊಂದು ಹೊಸ ಒಂದು ಭಾರಿ ಚಟುವಟಿಕೆಯನ್ನು ಮಾಡಲಿಕ್ಕೆ ನಾವೆಲ್ಲ ರೆಡಿಯಾಗಿದ್ದೇವೆ. ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ಗ್ರಾಮಕ್ಕೆ ತೆರಳಿ ವಲಯಾಧ್ಯಕ್ಷರುಗಳನ್ನು ಭೇಟಿ ಮಾಡಿ ಪಕ್ಷದ ಚಟುವಟಿಕೆ ಬಗ್ಗೆ, ಶಾಸಕರ ಅಭಿವೃದ್ಧಿಯ ಬಗ್ಗೆ ಮತ್ತೆ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಮುತುವರ್ಜಿಯಿಂದ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಡ್ತಿದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಶಾಸಕರು ಕೂಡ ಆಗಮಿಸುತ್ತಿದ್ದಾರೆ. ಅವರಿಗೆ ಎಲ್ಲ ವಲಯದ ರಿಪೋರ್ಟ್ ಅನ್ನು ನಾವೆಲ್ಲ ನೀಡಲಿಕ್ಕಿದ್ದೇವೆ. ಆ ಮುಖಾಂತರವಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಇನ್ನೂ ಹೆಚ್ಚಿಗೆ ಒಂದು ಮಹತ್ತರವಾದಂತಹ ಚಟುವಟಿಕೆಯಲ್ಲಿ ತೊಡಗಿಸಬೇಕು. ಮುಂದೆ ಬರುವಂತಹ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ ಮುಂತಾದ ಚುನಾವಣೆಯನ್ನು ಪುತ್ತೂರು ಕಾಂಗ್ರೆಸ್ಮಯವಾಗಿ ಪರಿವರ್ತನೆಗೊಳಿಸಬೇಕು. ಶಾಸಕರ ಯೋಜನೆಗಳು, ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ಟಿ ಜನರನ್ನು ಮನಮುಟ್ಟುವ ರೀತಿಯಲ್ಲಿ ನಾವು ಓಟಾಗಿ ಪರಿವರ್ತನೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಾವು ಪಕ್ಷ ಚಟುವಟಿಕೆಯನ್ನು ಬಹಳ ಅತ್ಯಂತ ಜಾಗರೂಕತೆಯಾಗಿ ಮಾಡ್ತಾ ಇದ್ದೇವೆ. ಆ ಮೂಲಕ ಇವತ್ತು ಆಗಮಿಸಿದಂತ ಎಲ್ಲ ಪುತ್ತೂರಿನ 17 ವಲಯಾಧ್ಯಕ್ಷರಿಗೆ ಪ್ರಥಮವಾಗಿ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ಸೇವಾದಳದ ಜಿಲ್ಲಾಧ್ಯಕ್ಷರು, ಪುತ್ತೂರಿನ ಬ್ಲಾಕಿಗೆ ಯಾವತ್ತೂ ಮಾರ್ಗದರ್ಶನ ನೀಡುತ್ತಿರುವಂತಹ ಜೋಕಿಂ ಡಿಸೋಜ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನೂತನವಾಗಿ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಎಲ್ಲ ಕಮಿಟಿಯನ್ನು ಮಾಡಿ ಪುತ್ತೂರು ಅಲ್ಪಸಂಖ್ಯಾತ ಘಟಕ ಕಾಂಗ್ರೆಸ್ನಲ್ಲಿ ಮುಖ್ಯ ಮುಂಚೂಣಿಯಲ್ಲಿ ಇರಬೇಕು, ಅಲ್ಪಸಂಖ್ಯಾತ ಘಟಕದ ಎಲ್ಲ ಯೋಜನೆಗಳನ್ನು ರೂಪಿಸುವಲ್ಲಿ ಈಗ ತಾನೇ ಒಂದು ಪ್ಲಾನ್ ಎಲ್ಲ ಮಾಡಿಕೊಂಡಿರುವಂತಹ ನೂತನ ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ಆಜಾದ್ ಇವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಅದೇ ರೀತಿ ನಮ್ಮ ಯಾವುದೇ ಕಾರ್ಯಕ್ರಮ ಕೂಡ ಕೊಡುಗೈದಾನಿಯಾಗಿ ನಮಗೆ ಮಾರ್ಗದರ್ಶಕರಾಗಿ ನಮ್ಮೊಂದು ಹೊಸ ಯೋಜನೆಯನ್ನು ರೂಪಿಸಲಿಕ್ಕೆ ಅದಕ್ಕೆ ಕೂಡ ಪ್ರಥಮವಾಗಿ ನನ್ನ ಸಹಕಾರ ಇದೆ ಎನ್ನುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಗೆ ಒಂದು ಸಹಾಯ ನೀಡುವ ನಮ್ಮ ಕೋಶಾಧಿಕಾರಿ ಒಲೆನಿ ಡಯಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ 8ನೇ ಅಧ್ಯಕ್ಷರು, ಅಕ್ಕರೆ ಒಂದು ಚಾನೆಲ್ನ ಒಂದು ಮುಖ್ಯಸ್ಥರಾಗಿರುವಂತಹ ಜಯಪ್ರಕಾಶ್ ಬದಿನಾರ್ ಇವರು ಕೂಡ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮ ಪುತ್ತೂರಿನ ಪ್ರಧಾನ ಕಾರ್ಯದರ್ಶಿ ಬಹಳ ಪಕ್ಷವನ್ನು ಚಟುವಟಿಕೆಗೊಳಿಸುವಲ್ಲಿ ಮೊನ್ನೆ ನಡೆದ ಕಾರ್ಯಕಾರಿಣಿ ಸಮಿತಿಯಲ್ಲಿ ಬಹಳ ಹೆಚ್ಚು ಮಹತ್ತರ ಪಾತ್ರ ವಹಿಸಿದ್ದು ನಮ್ಮ ಆಡಳಿತ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಪೂರ್ಣೇಶ್ ಭಂಡಾರಿ ಅವರು. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ಎಲ್ಲ ಚಟುವಟಿಕೆಯಲ್ಲಿ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಮತ್ತೋರ್ವ ನಿರ್ವಹಿಸುತ್ತಿದ್ದಾರೆ ರವಿಪ್ರಸಾದ್ ರೇಗಣ್ಣವರು. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಅದೇ ರೀತಿ ಮತ್ತೋರ್ವ ಶರಣ್ ಸುಖೇರ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಮ್ಮ ಪುತ್ತೂರಿನ ಒಂದು ರಾಜ್ಯ ಮಟ್ಟದ ನಾಯಕರಂದ್ರೆ ಓರ್ವ ಇರುವುದು ತುಳು ಅಕಾಡೆಮಿಯ ಸದಸ್ಯರಾಗಿರುವಂತಹ ನಮ್ಮ ಕುಮ್ರ ದುರ್ಗಾ ಪ್ರಸಾದ್ ರೈ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಒಂದು ಪ್ರತಿನಿಧಿಗಳು 3 ಜನ ಇದ್ದಾರೆ. ಅವರು ಯಾವತ್ತು ಶಾಸಕರ ಕಾರ್ಯಕ್ರಮ, ಬ್ಲಾಕಿನ ಕಾರ್ಯಕ್ರಮ ಯಾವತ್ತು ನಮಗೆ ಮತ್ತು ನಮಗೆ ಪೂರಕವಾಗಿ ನಮ್ಮ ಕಾರ್ಯಕ್ರಮವನ್ನು ಬಿತ್ತರಿಸಿರುತ್ತಿರುವ ಅವರಿಗೆ ಹೃದಯದ ಸ್ವಾಗತವನ್ನು ಕೋರುತ್ತಾ ಬಂದಿರುವಂತಹ ಎಲ್ಲ ಕಾಂಗ್ರೆಸ್ನ ಮಿತ್ರರಿಗೆ, ಕಾಂಗ್ರೆಸ್ ಬಂಧುಗಳಿಗೆ, ವಿವಿಧ ಘಟಕದ ಅನನ್ಯ ಜವಾಬ್ದಾರಿ ನಿರ್ವಹಿಸಿಕೊಂಡು ಪ್ರೀತಿಯಿಂದ ಆಗಮಿಸಿದಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಪೂರ್ಣೇಶ್ ಭಂಡಾರಿ ಅವರು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೀವಿ. ವೇದಿಕೆಯಲ್ಲಿರುವ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು, ಕಾರ್ಯಕರ್ತರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು ಅಂದರೆ ಪ್ರತಿ ತಿಂಗಳ ಮೊದಲ ಶನಿವಾರ ಒಂದು
ಪುತ್ತೂರು ಶಾಸಕರು ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮ ಇರ್ತದೆ. ಅದರ ಜೊತೆಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ಸಮಿತಿಯ ಸಭೆಯನ್ನು ಕೂಡ ನಾವು ಪ್ರತಿ ತಿಂಗಳು ನಡೆಸ್ತೇವೆ. ಈ ಸಭೆಯಲ್ಲಿ ಮುಖ್ಯವಾದ ವಿಚಾರಗಳೇನಿರ್ತದೆ ಅಂತ ಹೇಳಿದ್ರೆ, ವಲಯ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಯಾವ ರೀತಿ ಆಗ್ತಾ ಇದೆ, ಬೂತ್ ಸಮಿತಿಗಳ ಸಭೆಗಳು ಯಾವ ರೀತಿ ಆಗ್ತಾ ಇದೆ, ಅಲ್ಲಿ ಯಾವೆಲ್ಲ ಸಮಸ್ಯೆಗಳು ಬಂದಾಗ ಅದನ್ನು ಯಾವ ರೀತಿ ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಅಥವಾ ಶಾಸಕರ ಗಮನಕ್ಕೆ ತರಬೇಕು ಅಂತ ಹೇಳುವಂಥದ್ರ ಬಗ್ಗೆ ವಿಚಾರಗಳು ನಡೀತಾ ಇರ್ತದೆ. ಟೋಟಲಿ ಈ ಕಾರ್ಯಕ್ರಮ ಪಕ್ಷ ಸಂಘಟನೆ ಮತ್ತು ಪಕ್ಷ ಸಂಘಟನೆಯಲ್ಲಿ ಯಾವುದಾದ್ರೂ ತೊಡಕುಗಳು ಇದ್ದರೆ ಅದನ್ನು ಹೇಗೆ ಸರಿಪಡಿಸಬಹುದು ಮತ್ತು ಪಕ್ಷ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ವರ್ಷ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಬರ್ತದೆ. ಅದು ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಮತ್ತು ನಗರಸಭೆ ಕೂಡ. ಸೊ ಈ ಸಂದರ್ಭದಲ್ಲಿ ಶಾಸಕರು ಒಂದು ವಿಶೇಷವಾದ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗಬೇಕು, ನಿಮ್ಮನ್ನೆಲ್ಲವನ್ನು ಒಂದು ಬೂಸ್ಟಪ್ ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಒಂದು ಉತ್ತಮವಾದ, ನನ್ನ ಪ್ರಕಾರ ಇದು ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಈ ರೀತಿಯ ಕಾರ್ಯಕಾರಿಣಿ ನಡೆದಿರ್ಲಿಕ್ಕಿಲ್ಲ ಅಂತ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಮ್ಮನ್ನೆಲ್ಲರ ಒಂದು ಉತ್ಸಾಹವನ್ನು ಜಾಸ್ತಿ ಮಾಡಿದ್ದಾರೆ. ಈಗ ಆ ಉತ್ಸಾಹದಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳೋದು ಒಂದು ಮುಖ್ಯ ಉದ್ದೇಶ. ಕಳೆದ ಸಭೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ಡಿಸ್ಕಷನ್ ಆಗಿತ್ತು, ಅದು ಯಾವ ರೀತಿಗೆ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿ. ಈಗ ವಲಯ ಅಧ್ಯಕ್ಷರುಗಳ ವಿಷಯಕ್ಕೆ ಬರುವುದಾದ್ರೆ, ವಲಯ ಅಧ್ಯಕ್ಷರುಗಳ ಸಭೆ ನಡೆದಿದೆಯಾ ಇಲ್ವಾ? ಸೊ ಅದಕ್ಕೆ ಪ್ರತಿ ಬ್ಲಾಕಿಂದ ಎಲ್ಲ ಗ್ರಾಮಗಳಿಗೂ ನಾವು ಒಂದು ಉಸ್ತುವಾರಿಯನ್ನು ಕೂಡ ಹಾಕಿದ್ದೇವೆ. ಸೊ ಉಸ್ತುವಾರಿಗಳ ಮುಖ್ಯ ಜವಾಬ್ದಾರಿ ಆಗಿರ್ತದೆ, ತಮ್ಮ ಗ್ರಾಮದಲ್ಲಿ ಯಾವ ಗ್ರಾಮದ ಉಸ್ತುವಾರಿಯನ್ನು ನಾವು ಕೊಟ್ಟಿರ್ತೇವೆ ಬ್ಲಾಕಿನಿಂದ, ಆ ಉಸ್ತುವಾರಿಗಳು ತಮ್ಮ ಗ್ರಾಮದಲ್ಲಿ ತಮ್ಮ ವಲಯದಲ್ಲಿ ಸಭೆ ನಡೆಸುವುದು ಅತಿ ಕಡ್ಡಾಯವಾಗಿರ್ತದೆ. ಈ ಸಭೆಗಳು ನಡೆಯಲಿಲ್ಲಾದ್ರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಉಸ್ತುವಾರಿಗಳೇ ಆಗಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖಂಡರಾದ ಯಮುನಾಥ್ ಶೆಟ್ಟಿ ಅವರು ಮತ್ತು ಅನಿತಾ ಯಮುನಾಥ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಇವರನ್ನು ವೇದಿಕೆಗೆ ಸ್ವಾಗತಿಸಿದ್ದಾರೆ. ಸೊ ವಲಯದ ಅಧ್ಯಕ್ಷರುಗಳು ತಮ್ಮ ವಲಯದ ಸಭೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ಪಕ್ಷ ಸಂಘಟನೆಯಲ್ಲಿ ಅದು ತುಂಬಾ ಮಹತ್ವದ ಪಾತ್ರವನ್ನು ಹೊಂದಿರ್ತದೆ. ಅದರ ಜೊತೆಗೆ ವಲಯ ಅಧ್ಯಕ್ಷರುಗಳು ತಮ್ಮ ಇಷ್ಟು ಬೂತ್ಗಳು ಬರ್ತದೆ, ಆ ಬೂತ್ಗಳ ಸಭೆಯನ್ನು ನಡೆಸಿದ್ದಾರಾ ಅಂತ ಹೇಳುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ತಮ್ಮ ಏನು ವಲಯಗಳಿಗೆ ಶಾಸಕರಿಂದ ಎಷ್ಟು ಅನುದಾನಗಳು ಬಂದಿದೆ, ಎಷ್ಟು ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೇವೆ, ಪಕ್ಷ ಸಂಘಟನೆ. ಈಗ ಎಕ್ಸಾಂಪಲ್ ತುಂಬಾ ಮಳೆಯಿಂದಾಗಿ ಪ್ರಕೃತಿ ವಿಕೋಪಗಳು ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ತೊಂದರೆಗಳಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ಎಷ್ಟು ಕಡೆ ವಲಯ ಅಧ್ಯಕ್ಷರುಗಳು ಮತ್ತು ಬೂತ್ ಅಧ್ಯಕ್ಷರುಗಳು ಭೇಟಿ ನೀಡಿದ್ದಾರೆ, ಆ ಭೇಟಿ ನೀಡಿ ಅಲ್ಲಿ ಆದಂತಹ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ಎಷ್ಟು ತೆಗೆದುಕೊಂಡು ಬಂದಿದ್ದಾರೆ, ಇದೆಲ್ಲ ಒಂದು ಪಕ್ಷ ಸಂಘಟನೆಗೆ ಪೂರಕ ಆಗಿರ್ತದೆ. ಈಗ ಅದೊಂದು ಇಂಪಾರ್ಟೆಂಟ್ ಆಗಿರ್ತದೆ. ಅದರ ಜೊತೆಗೆ ಮುಂಚೂಣಿ ಘಟಕಗಳು, ನಮ್ಮದಲ್ಲಿ ಟೋಟಲ್ 18 ಮುಂಚೂಣಿ ಘಟಕಗಳಿದೆ. ಆದ್ರೆ ಸಂಘಟನೆಗೆ ಅದು ಕೂಡ ಮಹತ್ವವಾದ ಪಾತ್ರವನ್ನು ವಹಿಸ್ತದೆ. ಆದ್ರೆ ನನ್ನ ಪ್ರಕಾರ ಇಲ್ಲಿ ಬಂದಿರೋದು ಒಂದು ಮುಂಚೂಣಿ ಘಟಕದ ಅಧ್ಯಕ್ಷರು ಮಾತ್ರ. ಅದನ್ನು ಬಿಟ್ಟು ಬೇರೆ ಯಾರಾದ್ರಿದ್ದಾರೆ ಮುಂಚೂಣಿ ಘಟಕದ ಅಧ್ಯಕ್ಷರು? ಒಬ್ರು ಮಾತ್ರ ಮುಂಚೂಣಿ ಘಟಕದ ಅಧ್ಯಕ್ಷರು ಬಂದಿರುವಂಥದ್ದು. ಇದೆಲ್ಲವನ್ನು ಕೂಡ ಶಾಸಕರು ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ ಶಿಸ್ತು ಬರಬೇಕು. ಮತ್ತು ಈಗ ಯಾವುದೇ ವಲಯ ಅಧ್ಯಕ್ಷರಿಗೆ ಇರ್ಬೋದು ಅಥವಾ ಬೂತ್ ಅಧ್ಯಕ್ಷರಿಗೆ ಅಥವಾ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ ಒಂದು ಮಾತು, ನಿಮಗೆ ಯಾವುದೇ ಸಮಸ್ಯೆಗಳಿದ್ರೆ ಬ್ಲಾಕ್ ಅಧ್ಯಕ್ಷರ ಹತ್ರ ಮಾತಾಡಿ, ಬ್ಲಾಕ್ ಸಮಿತಿ ನಿಮಗೆ ಸಂಪೂರ್ಣವಾದ ಸಹಕಾರ ಕೊಡ್ತದೆ, ಅಂದ್ರೆ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ. ಈಗ ಎಕ್ಸಾಂಪಲ್ ಮುಂಚೂಣಿ ಘಟಕದ ನನ್ನ ಪ್ರಕಾರ ಯಾವುದೇ ಆಗಿ ನನ್ನ ಒಂದು 3 ತಿಂಗಳಾಯ್ತು ಎಲ್ಲರ ಒಂದು ನೇಮಕ ಆಗಿ, ಎರಡು ಕೆಲವರೆಗೂ 3 ತಿಂಗಳು ಕೂಡ ನೇಮಕ ಆಗಿದೆ. ಆದ್ರೆ ಇನ್ನೂ ಕೂಡ ಒಂದು ಅವರ ಘಟಕದ ಒಂದು ಸಮಿತಿಯ ಪಟ್ಟಿಯನ್ನು ಕೂಡ ಅವರು ಕೊಟ್ಟಿಲ್ಲ. ಒಂದು ವೇಳೆ ಅವರಿಗೆ ಈ ಜವಾಬ್ದಾರಿ ವಹಿಸಿಕೊಳ್ಳಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಅವರು ಬ್ಲಾಕ್ ಅಧ್ಯಕ್ಷರ ಗಮನಕ್ಕೆ ತಂದ್ರೆ ಅವರಿಗೆ ಬೇಕಾದಂತ ಎಲ್ಲಾ ಸಹಕಾರವನ್ನು ನಾವು ಕೊಡ್ಲಿಕ್ಕೆ ಬ್ಲಾಕ್ ಇಂದ ಸಿದ್ಧರಿದ್ದಾರೆ. ಯಾಕಂದ್ರೆ ದೊಡ್ಡ ಸಮಸ್ಯೆಗಳಲ್ಲ, ಪ್ರತಿ ವಲಯದಲ್ಲೂ ಕೂಡ ಪ್ರತಿ ಘಟಕಕ್ಕೆ ಒಬ್ಬೊಬ್ಬರ ಹೆಸರುಗಳನ್ನು ಆಲ್ರೆಡಿ ಅವರು ಸೂಚಿಸಿರ್ತಾರೆ. ಈಗ SC ಘಟಕಕ್ಕೆ ಪ್ರತಿಯೊಂದು ವಲಯದಲ್ಲೂ ಕೂಡ ಒಂದು ಅಧ್ಯಕ್ಷರನ್ನು ನೇಮಕ ಮಾಡಿರ್ತಾರೆ. ಕೇವಲ ಬ್ಲಾಕ್ ಅಧ್ಯಕ್ಷರುಗಳು ಈ ಏನು ಬ್ಲಾಕಿನ ಮುಂಚೂಣಿ ಘಟಕದ ಅಧ್ಯಕ್ಷರಾಗಿರ್ತಾರೆ
ಅವರು ಜಸ್ಟ್ ಎಲ್ಲ ವಲಯಾಧ್ಯಕ್ಷರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಹೆಸರನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು ವಿಷಯ. ಆದ್ರೆ ಆ ಕೆಲಸಗಳು ಕೂಡ ಆಗ್ತಾ ಇರೋದಿಲ್ಲ, ಆಗಿಲ್ಲ. ಹಾಗಾಗಿ ಎಲ್ಲ ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ ಈ ವಾರದ ಒಳಗೆ ಅವರು ತಮ್ಮ ಪಟ್ಟಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ಪಟ್ಟಿ ಸಲ್ಲಿಸಲಿಕ್ಕೆ ಏನಾದರೂ ಸಮಸ್ಯೆಗಳಿದ್ರೆ ಅವರಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಬ್ಲಾಕಿನ ಅಧ್ಯಕ್ಷರು, ಬ್ಲಾಕ್ನ ಪದಾಧಿಕಾರಿಗಳು, ಎಲ್ಲ ವಲಯಾಧ್ಯಕ್ಷರು ಕೂಡ ರೆಡಿ ಇದ್ದಾರೆ. ಆದ್ರೆ ಒಂದು ಸ್ಟೆಪ್ ಅವರು ಮುಂದೆ ಇಡಬೇಕಾಗ್ತದೆ, ಅದನ್ನು ಅವರು ಇಡ್ತಾ ಇಲ್ಲ. ಇನ್ನೊಂದು ಲಾಸ್ಟ್ ಟೈಮ್ನ ಮೀಟಿಂಗ್ ನಲ್ಲಿ ಒಂದು ತೀರ್ಮಾನ ಆಗಿತ್ತು ಮೆಡಿಕಲ್ ಕಾಲೇಜಿನ ಬ್ಯಾನರ್ ಅಳವಡಿಕೆಯ ಬಗ್ಗೆ. ಯಾವ ವಲಯದಲ್ಲಿ ಎಷ್ಟು ಪ್ರಗತಿ ಆಗಿದೆ ಅಂತ ಹೇಳುವುದು ಇಂಟರ್ನಲ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಆದ್ರೆ ಎಲ್ಲ ಕಡೆ ಹಾಕಿದಾರ ಹರಿಹರದಲ್ಲಿ ಇಲ್ಲ, ಒಳಮುಗ್ರಲ್ಲಿ ಇಲ್ಲ, ಮುಂಡೂರಲ್ಲಿ ಆಗಿದೆ, ಆರ್ಯಪ್ಪು ಆಗಿದೆ, ಆನಾಜರಿ ಇಲ್ಲ. ಯಾಕಂದ್ರೆ ನೀವು ವರದಿ ಏನು ಕೊಡ್ತೀರಾ ಆ ವರದಿಯ ಪ್ರತಿಯೊಂದು ವಿಷಯಗಳು ಕೂಡ ಬ್ಲಾಕ್ ಕಾಂಗ್ರೆಸ್ ಕಲೆಕ್ಟ್ ಮಾಡಿರ್ತದೆ. ಮಾತ್ರ ನಿಮ್ಮ ಹತ್ರ ರಿಪೋರ್ಟ್ ಕೇಳೋದು ನೀವೇನು ಮಾಡಿದ್ದೀರಾ ಅಂತೇಳಿ. ಆದ್ರೆ ಎಲ್ಲಾ ಮಾಹಿತಿಗಳು ನಮ್ಮ ಹತ್ರ ಇರ್ತದೆ, ಅದನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ. ಇದರಲ್ಲಿ ಏನಾದ್ರೂ ಸಮಸ್ಯೆ ಉಂಟಾ? ಬ್ಯಾನರ್ ಅಳವಡಿಕೆ ಮಾಡೋದ್ರಲ್ಲಿ ಏನಾದ್ರೂ ಸಮಸ್ಯೆ ಆಗಿದಾ? ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮ ಬ್ಲಾಕಿನ ಉಪಾಧ್ಯಕ್ಷರು ಮತ್ತು ನೆಟ್ಟಣಿ ಬಂಡೂರು ಕ್ಷೇತ್ರದ ಏಕೈಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಅನಿತಾ ಹೇಮಂತ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತ. ಈ ಒಂದು ಸಭೆಯನ್ನು ಉದ್ದೇಶಿಸಿ ತಾವು ಹೇಮಂತ್ ಶೆಟ್ಟಿ ಅವರು ಮಾತಾಡಬೇಕಾಗಿ ಕೇಳುವುದು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಮಾಸಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನಲ್ಲಿ ಪಕ್ಷದ ಸಂಘಟನೆಯನ್ನು ಸಕ್ರಿಯಗೊಳಿಸ್ತಾ ಇರುವಂಥ ಆತ್ಮೀಯರಾಗಿರುವಂಥ ಕೃಷ್ಣಪ್ರಸಾದ್ ಆಳ್ವಾರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲ ಪಕ್ಷದ ಮುಖಂಡರುಗಳೇ, ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ವಲಯ ಮಟ್ಟದ ಅಧ್ಯಕ್ಷರುಗಳೇ ಮತ್ತು ಇತರ ಘಟಕದ ಅಧ್ಯಕ್ಷರುಗಳೇ, ಬಂದಿರುವಂಥ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು, ವಿಶೇಷವಾಗಿ ಮಾಸಿಕ ಸಭೆಯಲ್ಲಿ ನಮ್ಮ ಪಕ್ಷ ಯಾವ ರೀತಿಯ ಸಂಘಟನೆಯನ್ನು ಮಾಡ್ತಾ ಇದೆ, ನಾವು ಯಾವ ರೀತಿಯಲ್ಲಿ ಪಕ್ಷದ ಸಂಘಟನೆಗೆ ಮಹತ್ವವನ್ನು ಕೊಡ್ತಾ ಇದ್ದೇವೆ, ನಮ್ಮ ಸಮಯವನ್ನು ಎಷ್ಟು ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಕೊಡ್ತಾ ಇದ್ದೇವೆ ಅಂತ ಹೇಳುವ ಬಗ್ಗೆ ಒಂದು ರೀತಿಯ ಮಾಹಿತಿಯನ್ನು ಸಂಗ್ರಹಿಸುವಂಥ ಸಭೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಶಾಸಕರು ಬಂದರು, ಅವರನ್ನು ನಮ್ಮೆಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಭೆಯ ಮಹತ್ವದ ವಿಚಾರವಾಗಿ ಈ ಬ್ಲಾಕ್ ಕಾಂಗ್ರೆಸ್ಸಿನಲ್ಲಿ ಸುಮಾರು 9 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದುಕೊಂಡು ಪಕ್ಷದ ಸಂಘಟನೆಯ ವಿಚಾರವಾಗಿ ತನ್ನದೇ ಆದ ವಿಚಾರಗಳನ್ನು ಸ್ವಲ್ಪ ಸೇರಿಸುವುದರ ಮೂಲಕ ಈ ಒಂದು ಸಭೆಯಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಮಗೆ ಕಳೆದ 2 ವರ್ಷಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥದ್ದು, ಪುತ್ತೂರಿನಲ್ಲಿ ಶಾಸಕರಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಸಕರಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥದ್ದು, ಅದಕ್ಕೆ ಪೂರಕವಾಗಿ ನಮ್ಮ ಪಕ್ಷವನ್ನು ನಾವೆಲ್ಲ ಯಾವ ರೀತಿ ಸಂಘಟನೆ ಮಾಡಬಹುದು ಅಂತ ಹೇಳುವ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಇವತ್ತು ಈ ಕ್ಷೇತ್ರದಲ್ಲಿ ಅದೆಷ್ಟೋ ಜನಪರವಾದ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಸಕರಾಗಿ ನಮ್ಮ ನಿರೀಕ್ಷೆಗೂ ಮೀರಿ, ನಮ್ಮ ನಿರೀಕ್ಷೆ ಏನಿತ್ತು ಒಬ್ಬರು ಶಾಸಕರಾಗಿ ಏನು ಮಾಡ್ಬೋದು ಇಷ್ಟು ಅಂತ ಹೇಳ್ಬೋದು, ಅದು ಅಧಿಕಾರ ಆಡಳಿತಾರೂಢ ಪಕ್ಷ, ನಮ್ಮ ಶಾಸಕರು ಅಂತಿದ್ದವರು ಎಷ್ಟು ಕೆಲಸವನ್ನು ಮಾಡಬಹುದು ಅಂತೇಳಿ. ಆದರೆ ಆ ನಿರೀಕ್ಷೆಗಿಂತಲೂ ಹೆಚ್ಚು ಕೆಲಸ ಮಾಡುವಾಗ ನಾವೆಲ್ಲ ಅವರ ಜೊತೆಯಾಗಿ ನಿಲ್ಲುವಂಥದ್ದು, ಅದನ್ನು ನಾವು ಶ್ಲಾಘಿಸುವಂಥದ್ದು, ಬೆಂಬಲಿಸುವಂಥದ್ದು, ಅದು ನಮ್ಮ ಪಕ್ಷಕ್ಕೆ ಪೂರಕ ಮತ್ತು ನಮ್ಮ ಊರಿಗೆ ಪೂರಕ, ಅದು ನಮಗೆಲ್ಲರಿಗೂ ಪೂರಕ, ಅದಕ್ಕೆ ನಮಗೆಲ್ಲರಿಗೂ ಅನುಕೂಲ ಇದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವ ನಿಟ್ಟಿನಲ್ಲಿ ನಾನು ಚಿಂತನೆಯನ್ನು ಮಾಡುವಂಥದ್ದು. ಆ ದೃಷ್ಟಿಯಲ್ಲಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಅದೆಷ್ಟೋ ಅಭಿವೃದ್ಧಿ ಕೆಲಸ ಕಾರ್ಯಗಳು, ನಾನು ಪುನಃ ಎಲ್ಲವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಬಹಳ ಮುಖ್ಯವಾಗಿ ಮೆಡಿಕಲ್ ಕಾಲೇಜನ್ನು ಒಂದು ವಿಚಾರವನ್ನು ಹೇಳಲೇಬೇಕಾಗ್ತದೆ, ಮತ್ತು ಕುಡಿಯುವ ನೀರಿನ ಒಂದು ಯೋಜನೆ, ಇದು ದೊಡ್ಡ ಯೋಜನೆಗಳು ಪುತ್ತೂರಿಗೆ. ಇಡೀ ರಾಜ್ಯದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ 1,000 ಕೋಟಿಯ ಒಂದು ಕುಡಿಯುವ ನೀರಿನ ಯೋಜನೆ
ಮತ್ತೊಂದು ಮೆಡಿಕಲ್ ಕಾಲೇಜ್ ಆದದ್ದು ಯಾವ ಈ ರಾಜ್ಯದ ಈ ಸರ್ಕಾರದಲ್ಲಿ ಆದದ್ದಿಲ್ಲ. ಅದಲ್ಲದೆ ಬೇರೆ ಯೋಜನೆಗಳು. ಇಂಥ ಒಂದು ಯೋಜನೆಯನ್ನು ನಮ್ಮ ಶಾಸಕರು ಪುತ್ತೂರಿಗೆ ತರಲಿಕ್ಕೋಸ್ಕರ ಅದೆಷ್ಟು ದೇವರಲ್ಲಿ ಪ್ರಾರ್ಥನೆ ಮತ್ತು ಅದೆಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಅದರ ಜೊತೆಯಾಗಿ ಒಬ್ಬ ಶಾಸಕರು ಮಾಡುವ ಕೆಲಸದ ಜೊತೆಯಾಗಿ ನಾವೆಲ್ಲರೂ ಇವತ್ತು ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಪದಾಧಿಕಾರಿಯು, ವಲಯ ಮಟ್ಟದ ಅಧ್ಯಕ್ಷರುಗಳು, ವಲಯ ಮಟ್ಟದ ಬೂತ್ ಮಟ್ಟದ ಅಧ್ಯಕ್ಷರುಗಳು ಎಲ್ಲರೂ ಆ ಜವಾಬ್ದಾರಿಯನ್ನು ಸ್ವಲ್ಪ ವಹಿಸಿಕೊಂಡ್ರೆ ಇದು ಇನ್ನಷ್ಟು ಚೆನ್ನಾಗಿ ಆಗ್ಬೋದು ಅಂತ ಹೇಳುವ ನಿಟ್ಟಿನಲ್ಲಿ ನನ್ನ ಸಲಹೆಗಳನ್ನು ನಾನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇರುವಂಥದ್ದು. ಅವರನ್ನು ಹೊಗಳಿಗೋಸ್ಕರ, ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೋಸ್ಕರ ಅಲ್ಲ. ಒಬ್ಬ ಕೆಲಸ ಮಾಡುವವರ ಹಿಂದೆ ನಾವೆಲ್ಲ ಒಬ್ಬ ಸೇನಾನಿಗಳಾಗಿ ಕೆಲಸ ಮಾಡಿದ್ರೆ ಅದು ಹೇಗಾಗ್ಬೋದು, ಅದಕ್ಕೆ ಇನ್ನೊಂದು ರೀತಿಯ ಸವಾಲು ಇಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೋಸ್ಕರ ಇದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅದರ ಜೊತೆಯಾಗಿ ಇವತ್ತು ಕೇವಲ ಒಬ್ಬ ಶಾಸಕರಾಗಿದ್ದವರು ನಾವು ತುಂಬ ಜನ ನೋಡಿದ್ದೇವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೇವೆ. ಅಥವಾ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಪಕ್ಷಕ್ಕಾಗಿ ತನ್ನನ್ನು ತಾವು ಯಾವ ರೀತಿ ತೊಡಗಿಸಿಕೊಂಡಿರುವಂಥದ್ದನ್ನು ಶಾಸಕರನ್ನು ನಾನು ಉಲ್ಲೇಖ ಮಾಡುವಂಥದ್ದು. ನಮ್ಮ ವಲಯಾಧ್ಯಕ್ಷರುಗಳು, ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ ಅವರು ಕೊಟ್ಟಂತ ಪ್ರಾಮುಖ್ಯತೆ ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ರಮನಾಥ್ ರೈ ಅವರು ಇತ್ತೀಚೆಗೆ ಉಲ್ಲೇಖ ಮಾಡ್ತಾರೆ, ನಾನು ಇದನ್ನೆಲ್ಲ ಮಾಡ್ಲಿಕ್ಕೆ ನನ್ನಿಂದ ಆಗಲಿಲ್ಲ ಅಂತ ಹೇಳಿ. ಯಾಕಂದ್ರೆ ವಲಯಾಧ್ಯಕ್ಷರಿಗೆ ಎಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ, ಬೂತ್ ಅಧ್ಯಕ್ಷರಿಗೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಆಗಲ್ಲಿ ಅವರನ್ನು ಸೇರಿಸುವಂಥದ್ದು, ಆ ಓಟ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡೋದು ಬಿಟ್ರೆ, ನಾವು ಇತರ ಅಭಿವೃದ್ಧಿ ವಿಚಾರಕ್ಕಾಗುವಾಗ ವಲಯಾಧ್ಯಕ್ಷರು ಬೂತ್ ಅಧ್ಯಕ್ಷರನ್ನು ಗಮನ ಹರಿಸಿದ್ದಿಲ್ಲ ಅಂತ ಹೇಳುವಂಥದ್ದು ಸತ್ಯ. ಎಲ್ಲಿ ಬೇಕಿದ್ರೆ ಯಾರು ಬೇಕಿದ್ರೆ ಹೇಳ್ಬೋದು. ನಾನು ರಮನಾಥ್ ರೈ ಅವರು ಮಾಡಲಿಲ್ಲ ಅಂತ ಹೇಳುವಂಥದ್ದಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ರಮನಾಥ್ ರೈ ಅವರಷ್ಟು ಕೆಲಸ ಮಾಡಿದವರು ಯಾರಿಲ್ಲ ಅಂತ ಹೇಳುವಂಥ ಇತಿಹಾಸ ಇದೆ. ಆ ದೃಷ್ಟಿಯಲ್ಲಿ ನಾನು ಉಲ್ಲೇಖ ಮಾಡುವುದಿದ್ರೆ, ಒಂದು ಪಕ್ಷದ ಸಂಘಟನೆಯ ದೃಷ್ಟಿಯಲ್ಲಿ ಅವರು ಒಂದು ವಲಯಾಧ್ಯಕ್ಷರು, ಬೂತ್ ಅಧ್ಯಕ್ಷರು ಅಂತ ಹೇಳುವಂಥದ್ದನ್ನು ಅಷ್ಟು ಪರಿಗಣಿಸಲಿಲ್ಲ. ಆದ್ರೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಅದಕ್ಕೆ ಪ್ರಾರಂಭದಿಂದಲೇ, ಇವತ್ತಲ್ಲ, ಪ್ರಾರಂಭದಿಂದಲೇ ವಲಯಾಧ್ಯಕ್ಷರನ್ನು ಹುಡುಕುವಂಥದ್ದು, ಯಾರು ವಲಯಾಧ್ಯಕ್ಷರಿದ್ದಾರೆ, ಯಾರು ಬೂತ್ ಅಧ್ಯಕ್ಷರಿದ್ದಾರೆ, ಅವರ ಮೂಲಕ ಪಕ್ಷ ಸಂಘಟನೆ ಮಾಡಬೇಕು, ಅದಕ್ಕೆ ನಾನು ಅವರ ಮೂಲಕ ಆ ಭಾಗದಲ್ಲಿ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಆಗ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು. ನಮ್ಮ ಕೆಲಸ ಮಾಡ್ಲಿಕ್ಕೋಸ್ಕರ ನಾವು ಕೇವಲ ವಲಯಾಧ್ಯಕ್ಷರು ನಮ್ಮ ಕೆಲಸ ಏನಾದ್ರು ಸ್ವಾರ್ಥ ಉಂಟಾ ಅಥವಾ ಇನ್ನೊಂದು ಉಂಟಾ ಮಾಡ್ಕೊಂಡು ಹೋಗುವುದಲ್ಲ, ಅದು ಪಕ್ಷಕ್ಕೆ ಪೂರಕ ಆಗುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಇರಬೇಕು ಅಂತ ಹೇಳುವ ನಿಟ್ಟಿನ ಪ್ರಯತ್ನವನ್ನು ಅವರ ಚಿಂತನೆ ಅದಕ್ಕೆ ಪೂರಕವಾಗಿತ್ತು. ಅದಕ್ಕೆ ಪೂರಕವಾಗಿ ನಾವು ಸ್ಪಂದಿಸಿದರೆ ಮಾತ್ರ ಅದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ. ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಅದ್ಯಾಕಂತ ಹೇಳಿದ್ರೆ, ನಾನು ಅದನ್ನು ಯಾವ ರೀತಿಯಲ್ಲಿ ಅಶೋಕ್ ಕುಮಾರ್ ಅವರು ಮಾಡಿರ್ಬೋದು ಅಂತ ಹೇಳಿದ್ರೆ, ಸ್ವಲ್ಪ ನಾವು ಹಿಂದೆ ನೋಡಿದ್ದೇವೆ. ಬಿಜೆಪಿಯ ಒಂದು ವ್ಯವಸ್ಥೆಯಲ್ಲಿ ಅದಿದೆ. ಒಂದು ವಿಧಾನಸಭಾ ಶಾಸಕರು ಅಂತ ಹೇಳಿದ್ರೆ ಆ ವಲಯ ಬೂತಿಗೆ ಸಂಬಂಧಪಟ್ಟು ಅಲ್ಲಿ ಅನುದಾನವನ್ನು ಮೀಸಲಿರಿಸುವಂಥದ್ದು ಅವರ ಅಭಿಪ್ರಾಯದ ಬಗ್ಗೆ. ಕಾಂಗ್ರೆಸ್ಸಿನದು ಅದು ಇರಲಿಲ್ಲ. ನಾನು ಬಹಳಷ್ಟು ವರ್ಷಗಳ ಅನುಭವವನ್ನು ಕಂಡವನು. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾರು ಬರ್ತಾರೆ ಅವರಿಗೆ ಕೊಡುದು, ಅದು ಯಾವ ವಲಯನ ಯಾವ ಭೂತ ಯಾರು ಗೊತ್ತಿಲ್ಲ, ಯಾರಿಗೆ ಬೇಕೋ ಅವರಿಗೆ ಕೊಡುದು, ಕೇಳಿದವರಿಗೆ ಕೊಡುದು ಅಷ್ಟೇ. ಅವರವರ ಇಚ್ಛಾನುಸಾರ ಶಾಸಕರು ಅವರು ಯಾವ ಕಾರ್ಯಕರ್ತರನ್ನು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಅಂತ ಹೇಳುವ ವಿಚಾರಗಳು ನಮ್ಮ ಪಕ್ಷದಲ್ಲಿ ಇರದಿದ್ದದ್ದನ್ನು ನಾನು ಉಲ್ಲೇಖ ಮಾಡುವಂಥದ್ದು. ಅದನ್ನೇ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಬೇರೆ ಎಲ್ಲಿ ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಅದು ಬೇಡ. ನಮಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ವಲಯ ಅಧ್ಯಕ್ಷರು, ನಮ್ಮ ಕಾರ್ಯಕರ್ತರು, ನಮ್ಮ ಬೂತ್ ಅಧ್ಯಕ್ಷರು, ನಮ್ಮವರಿಗೆ ಬೇಕಾದಂತ ಒಂದೊಂದು ವಲಯಕ್ಕೆ ಈಗ ಒಂದು ಅನುದಾನ ಬಂದಾಗ ನಾವು ಗಮನಿಸಿದನ್ನು ನಾವು ಹೇಳಬೇಕು. ಶಾಸಕರು ಮಾಡ್ತಾ ಇರುವಂತ ಕೆಲಸ ಸರಿಯ ತಪ್ಪ ಅಂತ ಹೇಳುವ ವಿಮರ್ಶೆ ನಮ್ಮಲ್ಲಿ ಆಗ್ಬೇಕು. ನಾವು ಮಾಡದೆ ಸುಮ್ಮನೆ ನಾವು ಏನೇನೋ ಮಾಡ್ತೇವೆ, ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು, ಎಲ್ಲ ಇಷ್ಟೆಲ್ಲ ಕೇಳ್ತಾರೆ ಮಾಡ್ತಾರೆ ಅಂತೇಳಿ. ಎಲ್ಲವನ್ನೂ ಮಾಡಿದ್ದಾರೆ, ಯಾವುದು ಮಾಡಲಿಲ್ಲ. ಇವತ್ತು ಯಾವ ವಲಯಕ್ಕೆ ಕೇಳಿದ್ರೆ ಇಷ್ಟು ಅನುದಾನವನ್ನು ಮೀಸಲಿರಿಸಿದ್ದಾರೆ ಅಂತ ಹೇಳುವ ಪಟ್ಟಿಯೇ ನಮ್ಮಲ್ಲಿದೆ. ಎಷ್ಟೆಷ್ಟು ಯಾವ ವಲಯಕ್ಕೆ ಎಷ್ಟು ಅನುದಾನ ಇರಿಸಿದ್ದಾರೆ ಅಂತೇಳಿ ನೀವೇ ಯಾರು ಹೇಳ್ತೀರಾ ಇಲ್ವೋ ಅಂತ ಗೊತ್ತಿಲ್ಲ. ನಾವೊಂದು ಬ್ಯಾನರ್ ಆಗ್ತವೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಆದ್ರೆ ಪಟ್ಟಿ ಅದನ್ನು ಹೇಳ್ತದೆ, ಯಾವ ವಲಯಕ್ಕೆ ಎಷ್ಟು ದುಡ್ಡು ಕೊಟ್ಟಿದೆ, ಯಾವ ಬೂತ್ಗೆ ಎಷ್ಟು ದುಡ್ಡು ಕೊಟ್ಟಿದೆ, ಯಾವ ವಲಯಾಧ್ಯಕ್ಷರ ಮೂಲಕ ಇಷ್ಟು ಕೊಟ್ಟಿದೆ, ಯಾವ ಬೂತ್ ಅಧ್ಯಕ್ಷರ ಮೂಲಕ ಇಷ್ಟು ಕೊಟ್ಟಿದ್ದೇವೆ ಅಂತ ಹೇಳುವ ಪಟ್ಟಿಯಲ್ಲಿ ಹೇಳ್ತದೆ. ಅದು ಸತ್ಯ ಅಲ್ವಾ? ಅದು ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ಬಹುದು. ಅದನ್ನು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪಕವಾಗಿ ಅವರಿಗೆ ಬೇಕಿದ್ರೆ ಅವರ ಒಂದು ವಿಲೇಜಿಗೆ ಅವರ ಕೋಡೆಂಬಾಡಿಗೆ ಇಡ್ಬೋದು, ಅಥವಾ ನಾನು ಕೇಳಿದ್ರೆ ನನ್ನವರಿಗೆ ಇಡ್ಬೋದು, ಅಥವಾ ಇನ್ನೊಂದು ಕಡೆ ಯಾರು ಇನ್ಫ್ಲುಯೆನ್ಸ್ ಇದ್ದವರಲ್ಲಿ ಇಡ್ಬೋದು. ಆದ್ರೆ ಇಡೀ ವಿಧಾನಸಭಾ ಕ್ಷೇತ್ರದ ಜನ ನಮ್ಮವರು,
ಅವರು ಚುನಾವಣೆಯಲ್ಲಿ ನಮ್ಮ ಜೊತೆಗಿರುವವರು ಅಥವಾ ಪಕ್ಷ ಸಂಘಟನೆಗೆ ನಮಗೆ ಬೇಕಾದವರು, ಅವರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳುವ ಮಾತಿನ ಪ್ರಕಾರ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದು 100ಕ್ಕೆ 100 ಸತ್ಯ. ಇದರಲ್ಲಿ ಯಾವ ಗೊಂದಲ ಇಲ್ಲ, ಯಾರಿಗೂ ಗೊಂದಲ ಇರಲಿಕ್ಕಿಲ್ಲ. ಯಾವ ವಲಯಾಧ್ಯಕ್ಷರನ್ನು ಬಿಟ್ಟು ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಸಹ ನಾವು ಕೇಳಬೇಕಾಗ್ತದೆ. ಯಾರನ್ನ ಬಿಡಲಿಲ್ಲ, ಯಾರು ಕೇಳಿದ್ರು ಸಹ ಅವರಿಗೆ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನೇ ಒಬ್ಬ ಒಂದು ಮುಖಂಡನೇ ಬಂದರೂ ಸಹ ಅಲ್ಲಿ ಕೇಳ್ತಾರೆ ನಿಮ್ಮ ವಲಯಾಧ್ಯಕ್ಷರು ಇಲ್ಲಿ ಅಂತ ಹೇಳಿ. ಆಗ ವಲಯಾಧ್ಯಕ್ಷರ ಗೌರವ ಹೆಚ್ಚಾಗಿದೆ, ಅವರ ಜವಾಬ್ದಾರಿ ಹೆಚ್ಚಾಗಿದೆ, ಅವರ ಕೆಲಸ ಕಾರ್ಯಗಳು ಹೆಚ್ಚಾಗಿದೆ. ನಮ್ಮ ಕೆಲವು ಮುಖಂಡರುಗಳಿಗೆ ಇದರಿಂದ ಮುಜುಗರ ಆಗಿರ್ಬೋದು, ಇದೇನು ಇವರು ವಲಯಾಧ್ಯಕ್ಷರನ್ನ ಕೇಳ್ತಾರೆ, ಈ ಮೊದಲು ಯಾರು ಕೇಳಿಲ್ಲ ಅಂತ ಹೇಳಿ. ಈ ಮೊದಲಿನ ವಿಷಯ ಬಿಡಿ, ಈಗ ಆ ವಲಯಾಧ್ಯಕ್ಷರಿಗೂ ಅಷ್ಟೇ ಜವಾಬ್ದಾರಿ ಇದೆ. ಅವರ ಮೂಲಕ ಒಂದು ಕಾಮಗಾರಿ ಕೊಟ್ರೆ, ಒಂದು ಕೆಲಸ ಕೊಟ್ರೆ, ಆ ಭಾಗದಲ್ಲಿ ಒಂದು ಬ್ಯಾನರ್ ಯಾಕೆ ಹಾಕೋದು ನಮಗೆ ಗೊತ್ತಾಗ್ಬೇಕಲ್ವಾ, ನಮ್ಮ ವಿರೋಧ ಪಕ್ಷದವರಿಗೆ ಗೊತ್ತಾಗ್ಬೇಕಲ್ವಾ, ಈ ಕೆಲಸವನ್ನು ಯಾರು ಮಾಡಿದ್ದಾರೆ, ಯಾರ ಮೂಲಕ ಮಾಡಿಸಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಹೇಳುವ ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರ ಬ್ಯಾನರ್ ಹಾಕುದು ಹೊರತು ಅಶೋಕ್ ಕುಮಾರ್ ಅವರಿಗೆ ಪ್ರಚಾರ ಬೇಕಾಗಿಲ್ಲ. ಇಡೀ ರಾಜ್ಯದಲ್ಲಿ ಅವರಿಗೆ ಒಳ್ಳೆಯ ಪ್ರಚಾರ ಇದೆ. ವಿಧಾನಸಭೆಯಲ್ಲಿ ಸಹ ಅವರು ಇಡೀ ರಾಜ್ಯಕ್ಕೆ ಗುರುತಿಸಲ್ಪಟ್ಟಿದ್ದಾರೆ. ಅವರಿಗೆ ಸ್ವತಃ ಒಂದು ಊರಲ್ಲಿ ಒಂದು ಬೂತಲ್ಲಿ ಅವರಿಗೆ ಪ್ರಚಾರ ಆಗಬೇಕಾದ ಅಗತ್ಯ ಇಲ್ಲ. ಆದರೆ ನಮಗೆ ಅಗತ್ಯ ಇದೆ, ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ. ಅದನ್ನು ನಾವು ಮನವರಿಕೆ ಮಾಡಿಕೊಂಡು ಅದನ್ನು ತಿಳ್ಕೊಳ್ಬೇಕಾದಂತ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಬ್ಯಾನರ್ಗಳನ್ನು ಹಾಕುವಂಥದ್ದು, ಅದಕ್ಕೆ ಪ್ರಚಾರವನ್ನು ಕೊಡುವಂಥದ್ದು, ಆ ಮೂಲಕ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ವಲಯ ಅಧ್ಯಕ್ಷರು, ಬೂತ್ ಅಧ್ಯಕ್ಷರು, ನಮ್ಮ ಪಕ್ಷ ಆ ಭಾಗದಲ್ಲಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಶಾಸಕರ ಮೂಲಕ ಇಂಥ ಕಾಮಗಾರಿಗಳು, ಇಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ, ನಿಮಗೆ ಹಿಂದೆ ಮಾಡಿದ್ದೀರಾ, ನಾವು ಮಾಡ್ತಾ ಇದ್ದೇವೆ ಅಂತ ಹೇಳುವ ಮಾತುಗಳನ್ನು ಹೇಳಲಿಕ್ಕೆ ಆಗ್ಬೋದು. ಮೆಡಿಕಲ್ ಕಾಲೇಜಿನ ವಿಚಾರದಲ್ಲಿ ಹೇಳ್ತಾ ಇದ್ದೇವೆ, ಇಡೀ ವಲಯ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಬ್ಯಾನರ್ ಹಾಕಬೇಕು. ಯಾಕೆ ಅಶೋಕ್ ಕುಮಾರ್ ರೈ ಅವರಿಗೆ ಅದರ ಪ್ರಚಾರ ಅಗತ್ಯ ಇಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ ಆ ಮೆಡಿಕಲ್ ಕಾಲೇಜನ್ನು ಹೇಗೆ ತಂದರು, ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಆದ್ರೆ ನಮ್ಮ ಊರಿನಲ್ಲಿ, ನಮ್ಮ ಊರಿನ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ, ಇದು ನಮ್ಮ ಅಶೋಕ್ ಕುಮಾರ್ ರೈ ಅವರು ತಂದದ್ದು. ಆ ಬೂತ್ ಮಟ್ಟದ ಪ್ರತಿಯೊಬ್ಬನಿಗೆ ಅರ್ಥ ಆಗ್ಬೇಕಲ್ವಾ, ಅದು ಯಾವಾಗಲೂ ಮರಿಬಾರ್ದಲ್ವಾ. ಒಂದೊಮ್ಮೆ ಹೇಳಿ ಪ್ರಚಾರ ಆದ್ರೆ ಸಾಲದು, ಯಾವಾಗಲೂ ನೆನಪಿನಲ್ಲಿ ಇರಬೇಕು. ಇಂಥ ಒಂದು ದೊಡ್ಡ ಕೆಲಸವನ್ನು ಅವರಿಂದ ಮಾಡಲಿಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಪೂರಕವಾದ ಪ್ರಚಾರವನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ಬ್ಯಾನರ್ಗಳನ್ನು ಹಾಕಬೇಕು ಅಂತ ಹೇಳುವಂಥದ್ದು. ಅವರಿಗೆ ಬೇಕಾಗಿ ಬ್ಯಾನರ್ ಹಾಕೋದು ಬೇಡ, ಅವರ ಫೋಟೋದ ವಿಚಾರ ಅಲ್ಲ. ಅಲ್ಲಿ ಇಂಥ ಒಂದು ವಿಚಾರಗಳು, ಕುಡಿಯುವ ನೀರಿನ 1,000 ಕೋಟಿಯ ಯೋಜನೆ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, 10 ಯೋಜನೆಗಳನ್ನು ನಾವು ಇವತ್ತು ಆ ಭಾಗದಲ್ಲಿ ಹೇಳದಿದ್ರೆ ನಾವು ವಿಫಲರಾಗ್ತೇವೆ. ನಮಗೆ ಇಲ್ಲದಿದ್ದರೆ ಅನೇಕ ಸವಾಲುಗಳಿದೆ. ನಾವು ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ನಾವು ಸೋಲ್ತೇವೆ, ನಾವು ಹಿಂದೆ ಬೀಳ್ತೇವೆ, ಅದು ಪ್ರಚಾರದಲ್ಲಿ ಹಿಂದೆ ಬೀಳ್ತೇವೆ, ಮೋಸಕ್ಕೆ ಬಲಿಯಾಗ್ತೇವೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು ಇಂತಹ ವಿಚಾರದಲ್ಲಿ ಜಾಗೃತರಾಗಿರಬೇಕು. ಪಕ್ಷ ಸಂಘಟನೆಯ ಜೊತೆಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಜನರಿಗೆ ತಿಳಿಯಪಡಿಸುವಂತ ಹೆಮ್ಮೆಯಿಂದ ನಮ್ಮ ಶಾಸಕರ ಬಗ್ಗೆ ಹೇಳುವಂತ ವಿಚಾರಗಳು ಆಗುವ ದೃಷ್ಟಿಯಲ್ಲಿ ಇದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ಇದನ್ನು ಪ್ರತಿಯೊಬ್ಬೊಬ್ಬರು ಮನಸ್ಸಿನ ಇಟ್ಟುಕೊಳ್ಳುವಂತ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಮುಂದೆ ಶಾಸಕರು ಸಹ, ನಾನು ಅವತ್ತು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ನೀವು ಯಾವ ಬೂತಿನ ಪಟ್ಟಿಯನ್ನು ಇಟ್ಟುಕೊಳ್ಳಿ, ಯಾವ ಬೂತಿನಲ್ಲಿ ಯಾವ ರೀತಿ ಮತ ಬಂದಿದೆ ಆ ಪ್ರಕಾರ ಕೆಲಸ ಮಾಡಬೇಕು ಅಂತ ಹೇಳಿ ಆದಷ್ಟು ಅನೇಕ ಕಡೆಗಳಲ್ಲಿ ಉಲ್ಲೇಖ ಮಾಡಿದರು. ಆ ಮಾತನ್ನು ಇವತ್ತು ಸಹ ನೆನಪಿನಲ್ಲಿ ಇಟ್ಟುಕೊಂಡು ಕೆಲವು ಭಾಗಗಳಿಗೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರು ಕೇಳಿದ್ದನ್ನೆಲ್ಲವನ್ನು ಕೊಡುವಂತ ಕೆಲಸವನ್ನು ಸಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಮಾಡಿದ್ದಾರೆ ಶಾಸಕರಾಗಿ. ಅದನ್ನು ನಾನು ಹೇಳುವಂಥದ್ದು, ಅದು ಕೇವಲ ಅಲ್ಲಿಗೆ ಸೀಮಿತ ಅಲ್ಲ. ಆಗಿನ ಮತಗಳು ಬೇರೆ, ಮುಂದಿನ ಮತಗಳು ಬೇರೆ. ಈಗ ಅವತ್ತು ಮತ ಸಿಗ್ಲಿಲ್ಲ ಅಂತ ಹೇಳಿ ಇವತ್ತು ಅವರಿಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಕೆಲಸವನ್ನು ಈಗಲೂ ಮಾಡಿ ಅವರನ್ನು ಸೆಳೆಯುವಂತ ಪ್ರಯತ್ನಗಳು ನಮ್ಮ ಮೂಲಕ ಆಗಬೇಕಾಗಿದೆ. ಅದನ್ನು ಇವತ್ತು ಮಾಡಬೇಕಾಗಿದೆ, ಅವರ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಎಲ್ಲವೂ ರಾಜಕೀಯದಲ್ಲಿ ನೋಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ನಮ್ಮ ಮೂಲಕ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಉಲ್ಲೇಖ ಮಾಡುವಂಥದ್ದು, ಮೊನ್ನೆಯ ಐತಿಹಾಸಿಕವಾದ ಒಂದು ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ, ಇದು ಯಾರು ಮಾಡಲಿಲ್ಲ, ಯಾರಿಗೂ ತಲೆಗೆ ಹೋಗಲಿಲ್ಲ, ಯಾರು ಇಂಥ ಯೋಚನೆಯನ್ನು ಮಾಡಲಿಲ್ಲ, ಯಾರಿಂದಲೂ ಒಂದು ಚಿಕ್ಕಾಸವನ್ನು ಪಡ್ಕೊಳ್ಳದೆ ಎಲ್ಲ ವ್ಯವಸ್ಥೆಗಳನ್ನು ಸ್ವತಃ ಮಾಡಿಕೊಂಡು ಅದರಲ್ಲಿ ಒಂದು ಸಂಭ್ರಮವನ್ನು, ಸಂತೋಷವನ್ನು ನಾವೆಲ್ಲರೂ ಕಂಡಿದ್ದೇವೆ ಅಂತ ಹೇಳುವಾಗ ಅಂತ ಐತಿಹಾಸಿಕವಾದ ಸಭೆ. ಯಾಕೆ ಅಶೋಕ್ ಕುಮಾರ್ ಅವರಿಗೆ ಪ್ರಚಾರಕ್ಕೆ ಆ ಸಭೆ ಬೇಡ, ಅದರ ಅಗತ್ಯವೂ ಇಲ್ಲ, ಅವರನ್ನು ಹೇಳಿಕೊಳ್ಳಿಕ್ಕೆ ಯಾವ ಅಗತ್ಯವೂ ಇಲ್ಲ. ಆದರೆ ನಮ್ಮ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು, ಅಡಿ ತಳಮಟ್ಟದಿಂದ ಅದು ಬಲಿಷ್ಠಗೊಳ್ಳಬೇಕು. ನಮ್ಮ ಕಾರ್ಯಕ್ರಮಗಳು ಏನು, ನಮ್ಮ ಯೋಚನೆಗಳು ಏನು, ನಮ್ಮ ಯೋಜನೆಗಳು ಏನು, ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳುವಂತ ಗಂಭೀರತೆ ನಮ್ಮಲ್ಲಿ ಇರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅಂತ ಒಂದು ಕಾರ್ಯಕಾರಿಣಿ ಸಭೆ ನಡೆಯಿತು. ನಾನು ಯಾಕೆ ಮಹತ್ವ ಕೊಡ್ತೇವೆ ಅಂತ ಹೇಳಿದ್ರೆ, ನಾನು ಹೇಳುವಂಥದ್ದು ಹಿಂದೆ
ಹಿಂದೆ ಅಂಥ ಸಭೆಗಳಾಗಿತ್ತಾ? ಆಗಿರಲಿಲ್ಲ. ಅಥವಾ ಅಂಥ ಚಿಂತನೆಗಳು ನಮ್ಮಲ್ಲಿ ಮೂಡ್ತಾ ಇತ್ತ? ನಮ್ಮ ಜವಾಬ್ದಾರಿಗಳೇನು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳದೆ ಒಟ್ಟು ಕಾಂಗ್ರೆಸ್ ಅಂತೇಳಿ ನಾವು ಕಾರ್ಯಕ್ರಮಗಳು ಮಾಡಿದ ಕಾರಣ ಈ ರೀತಿ ಆಯಿತು ಅಂತ ಹೇಳುವಂಥದ್ದು. ಆದರೆ ಅದು ಮುಂದೆ ಮುಂದುವರಿಬೇಕು. ಮೊನ್ನೆ ಒಂದು ಕಾರ್ಯಕಾರಿಣಿಯ ಏನೇನು ಅಲ್ಲಿ ಚಿಂತನೆಗಳಾಗಿದೆ, ಯೋಚನೆಗಳಾಗಿದೆ, ಆ ಏನು ಕಾರ್ಯಕ್ರಮಗಳಾಗಬೇಕಾಗಿದೆ, ಅದು ಮುಂದಿನ ದಿನದಲ್ಲಿ ನಮ್ಮ ಪಕ್ಷದಲ್ಲಿ ಬಲಿಷ್ಠವಾಗಿ ಮುಂದುವರಿಬೇಕು. ಅದಕ್ಕಾಗಿ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಅದು ಮುಂದೆ ನಮ್ಮ ಬೂತ್ ಮಟ್ಟದ, ವಲಯ ಮಟ್ಟದ ನಮ್ಮ ಕಾರ್ಯಕರ್ತರ ಮೂಲಕ ಅದನ್ನು ಪ್ರತಿಬಿಂಬಿಸುವಂಥ ಕೆಲಸ ಆಗಬೇಕು. ಅದು ಪ್ರತಿದಿನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗಿದೆ. ಅಲ್ಲಿ ಏನೇನು ಚಿಂತನೆಗಳಾಯಿತು, ಏನೇನು ವಿಚಾರವನ್ನು ಮಂಡಿಸಿದ್ದಾರೆ ನಮ್ಮ ಕಾರ್ಯಕರ್ತರು, ನಮ್ಮ ವಲಯ ಅಧ್ಯಕ್ಷರು, ನಮ್ಮ ಬೂತ್ ಅಧ್ಯಕ್ಷರು, ನಮ್ಮ ನಾಯಕರುಗಳು ಅದನ್ನು ಅಳವಡಿಸುವಂಥ ಕೆಲಸ ಆಗಬೇಕು. ನಾಯಕರಿಗೆ ಬೇರೆ, ಬೂತ್ ಮಟ್ಟದವರಿಗೆ ಬೇರೆ, ಇವತ್ತು ಜನಪ್ರತಿನಿಧಿಗಳಿಗೆ ಬೇರೆ, ಎಲ್ಲರಿಗೂ ಬೇರೆ ಬೇರೆ ವಿಚಾರಗಳನ್ನು ಯಾವ ಜವಾಬ್ದಾರಿಯನ್ನು ಅವರು ಮಾಡಬೇಕು ಅಂತ ಹೇಳುವ ಚಿಂತನೆಗಳಾದ್ದು ಅದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ರೆ ಆ ಕಾರ್ಯಕ್ರಮದ ಪ್ರತಿಫಲ ಏನು ಸಿಗ್ತದೆ? ಏನು ಸಿಗೋದಿಲ್ಲ. ಅದಕ್ಕೆ ಆ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಅಂತ ಒಂದು ಕಾರ್ಯಕಾರಿಣಿ ಸಭೆ ಆಯಿತು ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಮುಂದೆ ಒಳ್ಳೆಯ ರೀತಿಯ ಜವಾಬ್ದಾರಿಯನ್ನು ನಾವೆಲ್ಲ ವಹಿಸಿಕೊಡುವಂಥದ್ದು. ಕೊನೆಯದಾಗಿ ಶಾಸಕರ ಬಗ್ಗೆ ಕೆಲವು ವಾಟ್ಸಪ್ಗಳಲ್ಲಿ ಕೆಲವು ವಿಚಾರಗಳು ನಮ್ಮವರಿಂದ ಆಗಬಾರ್ದು. ನಮ್ಮ ವಿರೋಧ BJPಯವರಿಂದ ಏನು ಬೇಕಿದ್ರೂ ಆಗಲಿ ಅದನ್ನು ನಾವು ಫೇಸ್ ಮಾಡೋದು. ಆದರೆ ನಮ್ಮವರಿಂದ ಆಗುವಾಗ ಅದು ನಮಗೆ ಬಹಳ ನೋವಾಗ್ತದೆ. ನಮ್ಮವರು ಎಲ್ಲ ಲಾಭವನ್ನು ಪಡ್ಕೊಳ್ಳುವವರು, ಎಲ್ಲ ದೃಷ್ಟಿಯಲ್ಲಿ ಪಕ್ಷಕ್ಕೆ ಇರುವವರು ಇವತ್ತು ಅವರು ಏನೇನೋ ಒಂದು ರೀತಿಯಲ್ಲಿ ಬರೆಯುವಂಥದ್ದು, ಅದಕ್ಕೆ ಬೆಂಬಲ ಕೊಡುವಂಥದ್ದು, ಅದನ್ನು ಪ್ರೋತ್ಸಾಹಿಸುವಂಥದ್ದು. ಆಗ ನಾವು ಇವತ್ತು ಉಳಿದವರು ಯಾರೋ ಒಬ್ಬ ಬರೀತಾರೆ, ಯಾರೋ ಒಬ್ಬ ಏನೋ ಚಿಂತನೆ ಮಾಡ್ತಾನೆ, ಅವನ ಆಲೋಚನೆ ಏನು ಅಂತ ಗೊತ್ತಿಲ್ಲ, ಅವನ ಮನಸ್ಥಿತಿ ಸರಿ ಉಂಟು ಅಂತೇಳಿಯೂ ಗೊತ್ತಿಲ್ಲ. ಅದು ಏನೇ ಇದ್ರೂ ಸಹ ಉಳಿದವರು ಅದರ ವಿರುದ್ಧವಾಗಿ ನಿಲ್ಲುವಂಥ ಪ್ರಯತ್ನವನ್ನು ನಾವು ಮಾಡಿದರೆ ಆಗ ಅದನ್ನು ಅಶೋಕ್ ಕುಮಾರ್ ಅವರು ನಮ್ಮ ಹತ್ರ ಹೇಳಬೇಕಾಗಿಲ್ಲ. ನೋಡಿ ಒಬ್ಬ ಬರ್ದ ಅವನು ಏನೇನೋ ಹೇಳ್ತಾನೆ, ಅದಕ್ಕೆ ಉತ್ತರ ಕೊಡಿ ಅಂತೇಳಿ ಅವರು ನಮ್ಮಲ್ಲಿ ಹೇಳುವಂಥ ಅಗತ್ಯವೇ ಇಲ್ಲ. ನಾವೆಲ್ಲರೂ ನಾವು ಅದರ ಪರವಾಗಿ ನಿಂತರೆ ನಾವು ಆ ಸ್ಥಾನಿಗೆ ಸೇರ್ತೇವೆ. ನಾವು ಸತ್ಯ ಏನು ಎನ್ನುವುದನ್ನು ತಿಳ್ಕೊಂಡು ಅದರ ವಿರುದ್ಧವಾಗಿ ಮಾತಾಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಅದು ತನ್ನಿಂದ ತಾನೇ ಕ್ರಮೇಣ ನಿಲ್ತದೆ. ಈಗಿನ ಪ್ರಸಕ್ತ ವ್ಯವಸ್ಥೆಯಲ್ಲಿ ಅದಕ್ಕೆಲ್ಲ ಒಂದು ರೀತಿಯ ಕಡಿವಾಣಗಳು ಆಗ್ತಾ ಇದೆ. ಅದು ಏನೇ ಇದ್ರೂ ಸಹ ಮುಂದೆ ನಾವು ಮುಂದಿನ ದಿನದಲ್ಲಿ ನಾವು ಪಕ್ಷದ ಪರವಾಗಿ, ಶಾಸಕರ ಒಳ್ಳೆಯ ಕೆಲಸದ ಪರವಾಗಿ ಅವರ ತಪ್ಪಿದ್ರೆ ನಾವು ಎಚ್ಚರಿಸೋಣ, ಮಾತಾಡುವ, ಅವರ ಹತ್ರ ಚರ್ಚಿಸೋಣ. ಅದಕ್ಕೆ ಮುಕ್ತವಾದ ಅವಕಾಶಗಳಿದೆ. ಅದು ಬಿಟ್ಟು ನಾವು ಸಹ ಅದಕ್ಕೆ ಸೇರುವಂಥದ್ದು, ಇನ್ನೊಬ್ಬ ಹೇಳಿದ್ದನ್ನು ಅದಕ್ಕೆ ಪೂರಕವಾಗಿ ಮಾತಾಡುವಂಥದ್ದು, ಅದು ಮಾಡುವಂಥದ್ದು ತಪ್ಪಾಗ್ತದೆ. ಅವರ ಇಂಟ್ರೆಸ್ಟ್, ಯಾಕೆಂದ್ರೆ ನಾನು ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಅಶೋಕ್ ಕುಮಾರ್ ಅವರಿಂದ ನಾವು ಇನ್ನೂ ತುಂಬ ನಿರೀಕ್ಷೆಯಲ್ಲಿದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ನಿರೀಕ್ಷೆಯಲ್ಲಿದ್ದೇವೆ. ಆ ನಿರೀಕ್ಷೆಗಳು ಯಾವಾಗಲೂ ಹುಸಿ ಆಗೋದಿಲ್ಲ ಅಂತ ಹೇಳುವ ಭರವಸೆ ನಮಗಿದೆ. ಹಾಗಾಗಿ ಇಷ್ಟು ಕೆಲಸ 2 ವರ್ಷದಲ್ಲಿ ಮಾಡಿದರೆ ಇನ್ನು 3 ವರ್ಷ ಇದೆ, ಮತ್ತೆ ಮುಂದಿನ ಅವಧಿ ಅವರಿಗಿದೆ. ಅದನ್ನು ಯಾರಿಗೂ ತಡೀಲಿಕ್ಕೆ ಆಗೋದಿಲ್ಲ. ಆ ಅವಧಿಯಲ್ಲಿ ಅವರು ಇನ್ನಷ್ಟು ಕೆಲಸಗಳನ್ನು ಮಾಡಬೇಕು ಅಂದಿದ್ರೆ ನಾವು ಅವರ ಜೊತೆಯಾಗಿ ಗಟ್ಟಿಯಾಗಿ ನಿಲ್ಲುವಂಥ ಅವಶ್ಯಕತೆ ಇದೆ. ಅದು ಏನೇ ಸವಾಲುಗಳು ಬಂದರೂ ಸಹ ಅವರ ಜೊತೆಯಾಗಿ ನಿಲ್ಲುವಂಥ ಅವಕಾಶ ಸಾಧ್ಯತೆಗಳಿದೆ ಅಂತ ಹೇಳುವ ಮಾತುಗಳನ್ನು ಹೇಳಿ ಮುಂದೆ ಈ ಪಕ್ಷದ ವಿಚಾರದಲ್ಲಿ ತಾವೆಲ್ಲರೂ ಇದರಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ನಾವು ಸ್ವಲ್ಪ ಪಕ್ಷಕ್ಕಾಗಿ ಕೆಲಸ ಮಾಡಬೇಕು. ಕೆಲವರು ಜವಾಬ್ದಾರಿ ತಗೊಳ್ತಾರೆ, ಕೆಲಸ ಮಾಡೋದಿಲ್ಲ. ಕೆಲಸ ಮಾಡ್ಲಿಕ್ಕೆ ಆಗೋದಿದ್ರೆ ಬಿಟ್ಟು ಬಿಡೋದು ಒಳ್ಳೇದು. ಯಾಕಂದ್ರೆ ನಾನಿಗೂ ಅಷ್ಟೇ, ಯಾರಿಗೂ ಅಷ್ಟೇ. ಈಗ ಅವರು ಶಾಸಕರಾಗಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿದ್ರೆ ಅವ್ರು ಬಿಟ್ಟು ಬಿಡೋದು ಒಳ್ಳೇದು ಅಂತ ಹೇಳುವುದು. ಅದೇ ರೀತಿ ನಮಗೆ ಒಬ್ಬ ಬೂತ್ ಅಧ್ಯಕ್ಷನಿಗೂ ಸಹ ಅಷ್ಟೇ. ಸುಮ್ಮನೆ ನನಗೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಬೂತ್ ಅಧ್ಯಕ್ಷನಾಗಿದ್ರೆ ಸಾಕಾಗುದಿಲ್ಲ, ವಲಯ ಅಧ್ಯಕ್ಷನಾಗಿದ್ರೆ ಸಾಕಾಗಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಇದನ್ನು ನಿಲ್ಬೇಕು ನಾವು, ಇಲ್ಲದ್ರೆ ಬಿಟ್ಟು ಬಿಡಬೇಕು. ಇನ್ನೊಬ್ಬ ಮಾಡ್ತಾರೆ, ಯಾರೋ ಇನ್ನೊಬ್ರು ಇರ್ತಾರೆ, ಇಂಟ್ರೆಸ್ಟ್ ಇದ್ದವರು ಯಾರೋ ಇರ್ತಾರೆ. ನಾವು ಮಾಡ್ಲಿಕ್ಕೆ ಯಾವಾಗ ನಮಗೆ ಆಗುದಿಲ್ಲ ನಾವು ಬಿಟ್ಟು ಬಿಡಬೇಕು, ಪಕ್ಷಕ್ಕೆ ದ್ರೋಹ ಮಾಡಬಾರ್ದು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ನಾವೆಲ್ಲರೂ ಸಕ್ರಿಯರಾಗಬೇಕು. ಮುಂದಿನ ಯಾವುದೇ ಚುನಾವಣೆಗಳು, ಮುಂದಿನ ಯಾವುದೇ ಸವಾಲುಗಳು ಬರುವಾಗಲೂ ಪಕ್ಷ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿಗಳು ಆಗ್ತಾ ಇದೆ. ಪಕ್ಷನೂ ಅದಕ್ಕಿಂತ ಹೆಚ್ಚು ಅಭಿವೃದ್ಧಿ ಗಟ್ಟಿಯಾಗಿದೆ, ಸಂಘಟನಾತ್ಮಕವಾಗಿದೆ ಅಂತ ಹೇಳುವಂಥದ್ದನ್ನು ಅಶೋಕ್ ಕುಮಾರ್ ಅದಕ್ಕೆ ಪೂರಕ ವಾತಾವರಣ ಮಾಡ್ತಾ ಇದ್ದಾರೆ. ಪಕ್ಷ ಚಟುವಟಿಕೆ ಬಗ್ಗೆ ಇವತ್ತು ನಾವು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಪ್ರಾಸ್ತಾವಿಕವಾಗಿ ಪೂರ್ಣೇಶ್ ಭಂಡಾರಿ ಮತ್ತು ವೇಮನ ಶೆಟ್ಟಿ ಅವರು ಬಹಳ ವಿವರವಾಗಿ ಕಾರ್ಯಕರ್ತರು ಯಾವ ರೀತಿ ಮಾಡಬೇಕು ಎನ್ನುವಂಥನ್ನು ಹೇಳಿದ್ದಾರೆ. ಮೊನ್ನೆ ತಾನೇ ಒಂದು ಐತಿಹಾಸಿಕ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮಕಾರಿಣಿಯಾಗಿದೆ. ಯಾಕಂದರೆ
ಪುತ್ತೂರಿನ ಮೆಡಿಕಲ್ ಕಾಲೇಜು ಮುಂತಾದ ಅಭಿವೃದ್ಧಿಯ ಬಗ್ಗೆ ಅನೇಕ ಜನ ಶ್ಲಾಘನೆ ಮಾಡ್ತಿದ್ದಾರೆ. ಆದರೂ ಪಕ್ಷ ಚಟುವಟಿಕೆ ಬಗ್ಗೆ ಕೂಡ ಮಾನ್ಯ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಗಿದೆ. ಅದನ್ನು ನಾವು ಮುಂದುವರಿಸಿಕೊಂಡು ಬರುವಂಥದ್ದು ನಮ್ಮ ಕರ್ತವ್ಯ. ಈ ಒಂದು ಸಭೆಗೆ ನಿನ್ನೆ ಪ್ರತಿ ತಿಂಗಳು ಈ ಒಂದು ನಾನು ಅಧ್ಯಕ್ಷನಾದ ಮೇಲೆ 5 ಕಾರ್ಯಕ್ರಮವನ್ನು ಪಕ್ಷದ ಕಚೇರಿಯಲ್ಲಿ ಇಟ್ಟಿದ್ದಾರೆ. ಇದು 5ನೇ ಕಾರ್ಯಕ್ರಮ. ಇವತ್ತು ನಿನ್ನೆ ಆಗಬೇಕಿತ್ತು, ನಿನ್ನೆ ಹಬ್ಬ ಆದ ಕಾರಣ ಅದನ್ನು ಒಂದು ದಿನ ಮುಂದೂಡಿದ್ದಾರೆ. ಆದ ಕಾರಣ ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ಆಗಮಿಸಿದ್ದಾರೆ. ಮಾನ್ಯ ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ಅವರಿಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ಎಲ್ಲ ಕಾರ್ಯಕರ್ತರ ಪ್ರತಿ ನಮ್ಮ ವಲಯ ಅಧ್ಯಕ್ಷರುಗಳ ಒಂದು ರಿಪೋರ್ಟು. ಅದಕ್ಕೆ ಮೊದಲು ನಮ್ಮ ಪಕ್ಷದ ಮತ್ತು ಬ್ಲಾಕಿನ ಬಗ್ಗೆ ಒಂದು 2 ನಿಮಿಷ ನಾವು ಮಾತಾಡ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ನಾಯಕರು, ನಮ್ಮ ಯಂಗ್ ಬ್ರಿಗೇಡ್ನ ಜಿಲ್ಲಾ ನಾಯಕರು, ನ್ಯಾಯವಾದಿಗಳು ಶೈಲಜಾ ರಾಜೇಶ್ ಆಗಮಿಸಿದ್ದಾರೆ. ನಮ್ಮ ಜಿಲ್ಲಾ ನಾಯಕರು ಆಗಮಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತುಂಬಾ ಕೆಲವರು ಇವತ್ತು ಬರ್ಲಿಕ್ಕೆ ಆದಿತ್ಯ ಅವರ ಕಾರಣ ತುಂಬಾ ಜನ ನಮಗೆ ಆಗುವುದಂತೆ ಇಂಟಿಮೇಷನ್ ಕೂಡ ವಲಯಾಧ್ಯಕ್ಷರು ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಸಾಧಾರಣ 1.5-2 ತಿಂಗಳಿಂದ ನಾವು ಶಾಸಕರೊಟ್ಟಿಗೆ ಪ್ರತಿ ಕಾರ್ಯಕ್ರಮ ಅವರ ಸೂಚನೆ ಮೇರೆಗೆ ಪ್ರತಿ ಕಾರ್ಯಕ್ರಮವನ್ನು ಗ್ರಾಮಕ್ಕೆ ಕೂಡ ಹೋಗಿದ್ದೇವೆ. ಮೊನ್ನೆ ತಾನೇ ನಾವು ಮೆಡಿಕಲ್ ಕಾಲೇಜು ಬಗ್ಗೆ ನಾವು ಬೆಂಗಳೂರಿಗೆ ಕೂಡ ಒಂದು 200 ಜನರ ತಂಡ ನಾವು ಹೋಗಿದ್ದೇವೆ. ಮೊನ್ನೆ ತಾನೇ SLCಯಲ್ಲಿ ನಡೆದಂತ ಮಕ್ಕಳ ಕಾರ್ಯಕ್ರಮಕ್ಕೆ ಪ್ರತಿ ಒಂದು ವಲಯ ಮಟ್ಟದಲ್ಲಿ ಒಬ್ಬೊಬ್ಬರನ್ನು ಅವರಿಗೆ ಸಹಾಯಕರಾಗಿ ಯಾವುದಾದ್ರೂ ಒಬ್ಬ ಹುಡುಗಿ ಅಥವಾ ಹುಡುಗ ಶಾಲೆಗೆ ಬರದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಭೇಟಿ ಆಗಬೇಕೆನ್ನುವ ರೀತಿಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಪ್ರತಿ ಮೆಡಿಕಲ್ ಕಾಲೇಜು ಬಗ್ಗೆ ನಾವು ಬ್ಯಾನರ್ ಅಳಿಸುವಿಕೆ ಈಗ ತಾನೇ 29 ಬ್ಯಾನರ್ ಪುತ್ತೂರು ಬ್ಲಾಕ್ ವ್ಯಾಪ್ತಿಯಲ್ಲಿ ಆಗಿದೆ. ಇನ್ನು ಕೂಡ ಕೆಲವು ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಇನ್ನೂ ಆಗಲಿಲ್ಲ. ಅವರಿಗೆ ಕೂಡ ನಾವು ಸಲಹೆ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಏಪ್ರಿಲ್ 28ರಂದು ನಾವು ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಬಗ್ಗೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಪುತ್ತೂರು ಬ್ಲಾಕ್ ವತಿಯಿಂದ ಮಾಡಿದ್ದೇವೆ. ನಮ್ಮ ವಕ್ತಾರರು ನಿಯಾಲ್ ಅವರ ಮದುವೆ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಎಲ್ಲ ಬ್ಲಾಕ್ ಸಮಿತಿಯವರು ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು 30 ತಾರೀಕಿಗೆ ನಡೆದಂತ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರು ಅನಾರೋಗ್ಯಕ್ಕೆ ಪೀಡಿತರಾದರೆ, ಅನಿರೀಕ್ಷಿತ ಆಪತ್ತುಗಳು ಬಂದರೆ, ಅಂತ್ಯ ಸಂಸ್ಕಾರದಂತಹ ತುರ್ತು ಸಂದರ್ಭದಲ್ಲಿ ಅವರ ಕೈಯಲ್ಲಿ ದುಡ್ಡಿಲ್ಲದಂಥ ಸಂದರ್ಭ ಸರ್ಕಾರ ಅನೇಕ ಸವಲತ್ತುಗಳನ್ನು ನಮ್ಮ ಬಡವರಿಗೆ ನೀಡ್ತಾ ಇದೆ. ಆದರೆ ತಾಂತ್ರಿಕವಾಗಿ ಕೆಲವು ಸಲ ಸಣ್ಣ ತೊಂದರೆಗಳಿರ್ತದೆ. ತುರ್ತಾಗಿ ಅವರಿಗೆ ಆರ್ಥಿಕವಾದ ವ್ಯವಸ್ಥೆಗಳು ಇರುವುದಿಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ಸಹಕಾರ ನೀಡುವ ಸಲುವಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ಯೋಜನೆ ಏನು ಅಂತ ಹೇಳಿದರೆ ಕಾಂಗ್ರೆಸ್ ಸಹಾಯ ನಿಧಿ ಒಂದು ಸ್ಥಾಪನೆ ಮಾಡಿ, ಆ ಮೂಲಕ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಆಗಬಾರದು. ಅವರ ಸಮಸ್ಯೆ ಇದ್ದರೆ ಸಕಾಲದಲ್ಲಿ ಪರಿಹಾರ ಮಾಡಬೇಕು. ಆ ಮೂಲಕ ಪಕ್ಷವನ್ನು ಬಲಪಡಿಸುವಂತಹ ನಮ್ಮ ಕಾಂಗ್ರೆಸ್ಸಿನ ಜೀವಾಳವಾಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಸಹಾಯ ಹಸ್ತ ಅನ್ನುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಪಕ್ಷದ ಹಿತೈಷಿಗಳು, ಪಕ್ಷದ ಹಿರಿಯರು, ದಾನಿಗಳ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಮುನ್ನಡೆಸಲಿಕ್ಕಿದ್ದೇವೆ. ಈ ಯೋಜನೆಯ ಒಂದು ಖಾತೆಯನ್ನು ತೆರೆದು ಈ ಖಾತೆಯನ್ನು ನಮ್ಮ ಅಧ್ಯಕ್ಷರು ಕೃಷ್ಣಪ್ರಸಾದ್ ಆಳೂರು ಮತ್ತು ಪ್ರಧಾನ ಕಾರ್ಯದರ್ಶಿ ಪೂರ್ಣೇಶ್ ಭಂಡಾರಿ ಮತ್ತು ನಮ್ಮ ಕೋಶಾಧಿಕಾರಿ ಆಗಿರುವಂತಹ ವಲಯ ಡಿಸೋಜೆಯವರ ಮೂಲಕ ಒಂದು ಖಾತೆಯನ್ನು ತೆರೆದು ಇದನ್ನು ನಿರ್ವಹಣೆ ಮಾಡಲಾಗ್ತದೆ. ಈ ಕಾರ್ಯಕ್ರಮದ ಸಂಯೋಜಕರಾಗಿ ರವಿಪ್ರಸಾದ್ ಶೆಟ್ಟಿ ಮತ್ತು ಲತೀಶ್ ಕೆದಂಬಾಡಿ NRI ಅಧ್ಯಕ್ಷರು ಇವರು ನಮ್ಮೊಂದಿಗೆ ಸಹಕಾರ ನೀಡಲಿಕ್ಕಿದ್ದಾರೆ. ಈ ಸ್ಥಳೀಯವಾಗಿ ಇದನ್ನು ಧನ ಸಂಗ್ರಹ ಮಾಡುವಂಥ ಜವಾಬ್ದಾರಿಯನ್ನು ಚಂದ್ರಪ್ರಭಾ ಗೌಡ, ಪ್ರತಿಮಾ ರೈ ಮತ್ತು ಶರವಣ ಶ್ರೀಕರ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲ ದಾನಿಗಳ ಸಹಕಾರವನ್ನು ಅಪೇಕ್ಷಿಸುತ್ತಾ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸಾವಿರಾರು ಬಡ ಕುಟುಂಬಗಳಿಗೆ ನಿರಂತರವಾಗಿ ಸಹಾಯ ಹಸ್ತವನ್ನು ನೀಡುತ್ತಿರುವಂತಹ ನಮ್ಮ ಶಾಸಕರು ಶ್ರೀ ಅಶೋಕ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕು ಅನ್ನುವಂಥ ವಿನಂತಿಯೊಂದಿಗೆ
ಈ ಯೋಜನೆಯ ಫಲಾನುಭವಿಗಳು ವೇದಿಕೆಗೆ ಬಂದು ಇದನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಫಾತಿಮಾ ಶಾರಾ ಇವರು ವೇದಿಕೆಗೆ ಬಂದು ಇದನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನಾವು ನೀಡುತ್ತಿರುವಂತಹ ಮೊತ್ತ ಸಣ್ಣದಾಗಿದ್ದರೂ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ಪಕ್ಷದ ಕಾರ್ಯಕರ್ತರ ಒಂದು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುವಂತಹ ವ್ಯವಸ್ಥೆಗಾಗಿ ಇದನ್ನು ನೀಡ್ತಾ ಇದ್ದೇವೆ. ಇದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ತಾ, ಇನ್ನು ಉಮೇಶ್ ನಾಯ್ಕ್ ಇವರು ಇದನ್ನು ಇನ್ನೊಬ್ಬರು ಫಲಾನುಭವಿಗಳು ಅವರು ಬಂದು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇಕ್ಬಾಲ್ ಹುಸೇನ್ ರವರು ಕೂಡ ವಲಯ ಅಧ್ಯಕ್ಷರು ಇಕ್ಬಾಲ್ ಹುಸೇನ್ ರವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತಹ ಮಾನ್ಯ ಶಾಸಕರಿಗೆ ಅಭಿನಂದನೆಗಳು. ತಿಂಗಳ ನಡೆಯುತ್ತಿರುವಂತಹ ಈ ಸಭೆಯ ಸಭಾ ವೇದಿಕೆಯಲ್ಲಿರುವಂತಹ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯ ನಾಯಕರುಗಳೇ, ಸೇರಿರುವಂತಹ ಪಕ್ಷದ ಕಿರಿಯ ನಾಯಕರುಗಳೇ, ವಲಯ ಅಧ್ಯಕ್ಷರುಗಳೇ, ಬೂತ್ ಅಧ್ಯಕ್ಷರುಗಳೇ, ಮಾಧ್ಯಮ ಮಿತ್ರರೇ, ಈ ಸಲ ಮಾಧ್ಯಮದವರನ್ನು ಕೂಡ ಈ ಸಭೆಗೆ ಕರೆದಿದ್ದಾರೆ. ನಾವು ಪ್ರತಿ ಸಭೆಯಲ್ಲಿ ಪಕ್ಷದ ಬಗ್ಗೆ ಒಂದು ಚರ್ಚೆ ಮಾಡ್ತೇವೆ. ಮಾಧ್ಯಮದವರು ಇರುವುದರಿಂದ ಒಂದಷ್ಟು ವಿಚಾರಗಳ ಬಗ್ಗೆ ಹೀಗೆ ಕಾವು ಹೇಮಣ್ಣ ಶೆಟ್ಟಿ ಅವರು ಹೇಳಿದರು. ಪಕ್ಷವನ್ನು ನಾವು ಕಾರ್ಯಕರ್ತರು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಯಾವ ರೀತಿ ಪಕ್ಷವನ್ನು ನಡೆಸ್ಕೊಂಡು ಹೋಗಬೇಕು. ಪಕ್ಷ ಅಂತ ಹೇಳಿದ್ರೆ ಒಂದು ಜನರ ಒಕ್ಕೂಟ, ಇದೊಂದು ಪಕ್ಷ ಅಂತ ಕರೀತಾರೆ. ನಾವು ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ತೇವೆ, ಆ ರೀತಿಯ ರಿಸಲ್ಟ್, ಆ ರೀತಿಯ ಪ್ರತಿಕ್ರಿಯೆ ನಮಗೆ ಸಮಾಜದಿಂದ, ಸೊಸೈಟಿಯಿಂದ ಬರ್ತದೆ. ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. 2 ವರ್ಷದ ಅಚೀವ್ಮೆಂಟ್ ನಾವು ಏನನ್ನು ಮಾಡಿದ್ದೇವೆ, ಅದಕ್ಕಾಗಿ ನಾವು ಕಾರ್ಯಕಾರಿಣಿ ಮಾಡುವ ಮುಖಾಂತರ ನಿಮಗೆ ಗೊತ್ತಿದೆ, ನಮ್ಮ ಬಳ್ಳಾರಿಯಲ್ಲಿ 2 ವರ್ಷದ ಕಾರ್ಯಕ್ರಮ ಮಾಡಿದ್ರು. ಸುಮಾರು ಸರ್ಕಾರ 5 ಲಕ್ಷಕ್ಕಿಂತ ಮೇಲ್ಪಟ್ಟು ಜನ ಅಲ್ಲಿ ಸೇರಿದ್ರು. 1,10,000 ಜನರಿಗೆ ಹಕ್ಕುಪತ್ರವನ್ನು ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. 1,10,000 ಜನರಿಗೆ ಹಕ್ಕುಪತ್ರ ಕೊಡುವುದು ಅಂತ ಹೇಳಿದ್ರೆ ಚಿಕ್ಕ ಕೆಲಸನ. ನಮಗೆ 500 ಜನರಿಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. 1,10,000 ಜನರಿಗೆ ಇತಿಹಾಸದಲ್ಲೇ ಪ್ರಥಮ ಹಕ್ಕುಪತ್ರ ಏನು, ಅವರು ವಾಸ್ತಿರುವಂತ ಜಾಗದ ಹಕ್ಕುಪತ್ರವನ್ನು ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಸರ್ಕಾರ ಕೆಲಸಗಳು ಬೇಕಾದಷ್ಟು ಮಾಡ್ತದೆ, ಅನುದಾನಗಳು ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಈಗ ಒಂದಲ್ಲ ಒಂದು ವಿದ್ಯಮಾನಗಳು ನಡೀತಾನೆ ಇರ್ತದೆ. ಈಗ ಮಳೆ ಬಂತು, ಒಂದಷ್ಟು ಕಡೆ ಗುಡ್ಡ ಜರಿತ ಆಗಿದೆ,
ಕೆಲವರ ಮನೆ ಬಿದ್ದಿದೆ. ವಿರೋಧ ಪಕ್ಷದವರು ನಮ್ಮ ಮೇಲೆ ಹೇಳ್ತಾರೆ ಏನು ಮಾಡಿಲ್ಲ ಅಂತ. ಕೆಲವು ಕಡೆ ಹೌದು ಭೀಕರವಾಗಿ ಹಾನಿ ಆಗಿದೆ, ನಾವು ಒಪ್ಪಿಕೊಳ್ತೇವೆ, ಪಕ್ಷಾತೀತವಾಗಿ ಒಪ್ಪಿಕೊಳ್ತೇವೆ. ಯಾವಾಗಲೇ ಹಾನಿ ಆದಾಗ ನಾವು ಕಾಂಗ್ರೆಸ್ನವ ಬಿಜೆಪಿ ಅಂತ ನೋಡ್ಲಿಕ್ಕಿಲ್ಲ. ನಾವು ಎಲ್ರಿಗೂ ನಾವು ಸಹಾಯ ಮಾಡಬೇಕಾಗ್ತದೆ, ಮಾಡಲೇಬೇಕು, ಅದು ನಮ್ಮ ಧರ್ಮ. ಕೆಲವು ಮನೆಯಿಂದ ಹಿಂದುಗಡೆಯಿಂದ ಗುಡ್ಡ ಕುಸಿತ ಆಗಿ ಎದುರುಗಡೆ ಬಾಗಿಲಲ್ಲಿ ಕೂಡ ಆ ಮಣ್ಣು ಬಂದದ್ದನ್ನು ನಾವು ಕಂಡಿದ್ದೇವೆ. ಇವತ್ತಿನವರೆಗೆ ಕೆಲವು ಉಳಿಸಲಿಲ್ಲ. ಕೆಲವು ಕಡೆ ಸರ್ಕಾರದಿಂದ ಏನು ಕೊಟ್ಟಿದೆ, ಭಾಗಶಃ ಹಾನಿಯಾದವರಿಗೆ ಇನ್ನು ಸೋಮವಾರ ಇಲ್ಲ ಮಂಗಳವಾರದವರೆಗೆ 50,000 ರೂಪಾಯಿ ದುಡ್ಡು ಬರ್ತದೆ. ಪೂರ್ತಿ ಮನೆ ಹಾನಿಯಾದವರಿಗೆ 1,25,000 ದುಡ್ಡು ಬರ್ತದೆ. ಸ್ವಲ್ಪ 15-12% ಬಂದವರಿಗೆ 10,000 ರೂಪಾಯಿ ದುಡ್ಡು ಬರ್ತದೆ. ಇದು ಹಾನಿಯಾದವರಿಗೆ. ಹಾನಿ ಆಗದವರಿಗೆ ಅಂಗಳದಲ್ಲಿ ಮಣ್ಣಿದೆ, ರಸ್ತೆಯಲ್ಲಿ ಮಣ್ಣಿದೆ, ಬೇರೆ ಬೇರೆ ಕಡೆ ಮಣ್ಣೆಲ್ಲ ಬಿದ್ದಿದೆ. ಯಾವ ರೀತಿ ಮಾಡಬಹುದು? ಇದಕ್ಕೂ ಕೂಡ ಪ್ರತಿ ಗ್ರಾಮ ಪಂಚಾಯತ್ಗೆ 30,000 ರೂಪಾಯಿ ಕೊಡುವಂತ ಕೆಲಸವನ್ನು ಮಾಡಿದೆ. ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಇದಕ್ಕೂ ಕೂಡ ತೋಟಗಳ ಹಾನಿಯಾಗಿದೆ, ತೋಡಿನಲ್ಲಿ ಕೃಷಿ ತೋಟ ಹಾಳಾಗಿರುವಂತದ್ದಾಗಿದೆ. ನಾನು 2-3 ಕಡೆ ಹೇಳಿದ್ದೇನೆ, ಮನೆ ಕಟ್ಟುವಾಗ ಇನ್ನೊಬ್ಬರ ಮನೆಯನ್ನು ನೋಡ್ಕೊಳ್ಳಿ. ಎಲ್ಲರೂ ಮನೆಯನ್ನು ಕಟ್ಟು ಮಾಡಿ ನಿಮ್ಮ ಎದುರುಗಡೆ ನೋಡಿ, ಎದುರುಗಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ವೈಜ್ಞಾನಿಕರು ನನಗೆ ಗೊತ್ತಿಲ್ಲ. ಮೇಲ್ಗಡೆ 25 ಮನೆ ಇದೆ, ನೀವು ಕಣ್ಣು ಹಾಯಿಸಿದ್ರೆ ಗೊತ್ತಾಗ್ತದೆ ಕೆಳಗಡೆಯಿಂದ ಬಿಲ್ಡಿಂಗ್ ಬರ್ತಾ ಇದೆ. ಒಂದು ಅವರ ಹತ್ರ ರಿಟೈನಿಂಗ್ ವಾಲ್ ಈಗಲೇ ಮಾಡಬೇಕು ಅವ್ರಿಗೆ, ಇಲ್ಲ ಮೇಲ್ಗಡೆ ಮನೆ ಈ ಮನೆಗೆ ಅಲ್ಲ ನೆಕ್ಸ್ಟ್ ಮನೆಗೆ ಬಿದ್ದು ಹೋಗ್ತದೆ. ಬೈಯುವುದು ಯಾರಿಗೆ? ಸರ್ಕಾರ ಮತ್ತೆ ಶಾಸಕರಿಗೆ. ಶಾಸಕರು ಏನು ಮಾಡಲಿಲ್ಲ, ಮನೆ ಬಿದ್ದಿದೆ. ಎಲ್ಲಾ ಕಡೆ ಆಗಿರೋದು ಇದೇ ರೀತಿ. ಹೌದು, ಕೆಲವು ಕಡೆ ನಿಜವಾಗಿ ತೊಂದರೆ ಆಗುವಂತದ್ದಾಗಿದೆ. ನಿಮ್ಮ ಗಮನಕ್ಕೆ ತರುವುದು ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ 250 ಕೋಟಿ ರೂಪಾಯಿಯ ಪ್ರಸ್ತಾವನೆಯನ್ನು ನಾವು ಕಳಿಸಿದ್ವಿ ತಡೆಗೋಡೆಗೆ. ನೀವು ಹೌದು ಬಂದ ಕೂಡಲೇ ಇವತ್ತು ಬೆಳಿಗ್ಗೆ ನನ್ನ ಮನೆಯಲ್ಲಿ ಸುಮಾರು 50-60 ಜನ ಜಾಸ್ತಿ ಇದ್ರು. ತಡೆಗೋಡೆ ಒಂದೊಂದು ತಡೆಗೋಡೆ ಕೊಡಿ, ಒಂದೊಂದು ಮನೆಗೆ ತಡೆಗೋಡೆ ಹೋಗಿದ್ರೆ 2 ಕೋಟಿ 3 ಕೋಟಿ ಬೇಕು. ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರೈವೇಟ್ ಜಾಗದಲ್ಲಿ ಇರುವುದಕ್ಕೆ ಯಾವುದೇ ತಡೆಗೋಡೆ ಸಿಗುವುದಿಲ್ಲ. ಈ ಸಲ ನಾವು 250 ಕೋಟಿ ರೂಪಾಯಿದ ಆಗಲೇ ಕಳಿಸಿದ್ವಿ. ಈಗ ಈ ಮೊನ್ನೆ ಮನೆಗೆ ಸುಮಾರು 150 ಕೋಟಿ ರೂಪಾಯಿಯ ಹಾನಿ ಆಗಿದೆ. ತಡೆಗೋಡೆ ಒಂದೇ ನಾನು ಹೇಳ್ತಾ ಇರುವಂತ. ಅದಕ್ಕೆ ಆದಷ್ಟು ಜನರು ಮನೆ ಕಟ್ಟುವಾಗ ಇನ್ನೊಬ್ಬರ ಬಗ್ಗೆ ಕೂಡ ಕಾಳಜಿ ವಹಿಸುವಂತದ್ದು ನೋಡಬೇಕು. ಅವರು ಮನೆ ಕಟ್ಟುವಾಗ ಹತ್ತಿರ ಬಂದು ಇದ್ದ ಕನಿಯನ್ನೆಲ್ಲ ಒಳಗೆ ಹಾಕಿ ಕಟ್ಟುವುದು, ಮತ್ತೆ ನೀರು ಬರುವುದಿಲ್ಲ, ನೀರು ಹೋಗುವುದಿಲ್ಲ ಅಂತ ಹೇಳಿ. ಕೆಲವು ಕಡೆ ಮನೆ ನೀರು ಬರೆಗೆ ಬೀಳುವಂತ ಪರಿಸ್ಥಿತಿಯಲ್ಲಿದೆ, ಬರೆ ಜರಿತಾ ಇದೆ, ಆದರೂ ನೀರು ಅಲ್ಲಿಗೆ ಬೀಳುವಂತ ಪರಿಸ್ಥಿತಿಯಲ್ಲಿ ಇದೆ. ಯಾಕಂದ್ರೆ ಅವರಿಗೆ ಮನವರಿಕೆ ಮಾಡಬೇಕು. ಇದನ್ನು ಸರ್ಕಾರ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸರ್ಕಾರ ಬಂದರೂ ಇದನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವಾಯ್ಡ್ ತಪ್ಪಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಕಾರ್ಯಕಾರಿಣಿ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಕಾರ್ಯಕಾರಿಣಿ ಜನರಿಗೆ ಎಷ್ಟೆಲ್ಲ ಬಂದಿದೆ. ನಮ್ಮ ಕಾರ್ಯಕಾರಿಣಿ ಮಾಡಿರುವ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲರೂ ಟ್ರೈನಿಂಗ್ ಸಿಗ್ಬೇಕು. ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ, ವಲಯ ಅಧ್ಯಕ್ಷರುಗಳಿಗೆ ಯಾವ ರೀತಿ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡಬೇಕು, ಜನರ ಪ್ರೀತಿಯನ್ನು ಗಳಿಸಬೇಕು, ಜನರ ಕಷ್ಟಗಳಿಗೆ ಸ್ಪಂದನೆ ಕೊಡಬೇಕು. ಇದಕ್ಕೆಲ್ಲ ನಾವು ಸ್ಪಂದನೆ ಮಾಡಿದ್ರೆ ಮಾತ್ರ ನಮ್ಮ ಜನ ನಮ್ಮನ್ನು ಪ್ರೀತಿ ವಿಶ್ವಾಸಕ್ಕೆ ತೆಕ್ಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಕಾರ್ಯಕಾರಿಣಿಯನ್ನು ಕೂಡ ಮಾಡಿದ್ದೀವಿ. ಇವತ್ತು ಬ್ಲಾಕ್ ಕಾಂಗ್ರೆಸ್ನವರು ಒಂದು ಒಳ್ಳೆಯ ಕಾರ್ಯಕ್ರಮ, ಕಾಂಗ್ರೆಸ್ ಸಹಾಯ ನಿಧಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ದುಡ್ಡೇನು ಇಲ್ಲ, ಅದರಲ್ಲಿ ಕೊಟ್ಟಿದ್ದಾರೆ 2,500 ರೂಪಾಯಿ 2,500 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಇದಕ್ಕೆ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಎಲ್ಲರ ಪರವಾಗಿ ಅಭಿನಂದನೆ. ಇದನ್ನು ದೊಡ್ಡದಾಗಿ ಬೆಳೆಸುವ ಕರ್ತವ್ಯ ನಮ್ಮ ಮೇಲಿದೆ. ಒಂದಷ್ಟು ಕಷ್ಟದಲ್ಲಿದ್ದವರಿಗೆ ಕೂಡಲೇ ಸ್ಪಂದನೆ ಮಾಡಿ, ನಾನೆಲ್ಲ ಕಾರ್ಯಕರ್ತರಿಗೆ ಮೊನ್ನೆ ಹೇಳಿದೆ, ಯಾರಿಗೆ ಎಲ್ಲಾದರೂ ಆಕಸ್ಮಿಕವಾಗಿ ಸತ್ತರೆ ಆ ಮರಣವನ್ನು ಆ ಹೆಣವನ್ನು ಸುಡ್ಲಿಕ್ಕೆ ಅವರಿಗೆ ದುಡ್ಡು ಇಲ್ಲ ಅಂತಾದ್ರೆ ನಾವು ಕಾಂಗ್ರೆಸ್ ಆಫೀಸಿಂದ ಕೊಡ್ತೇವೆ. ಯಾರಿಗಾದ್ರೂ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ವಿಚಾರಗಳಿದ್ರೆ
ಪಕ್ಷಾತೀತವಾಗಿ ನಾವು ಹೇಳುವಂಥದ್ದು. ಅಲ್ಲಿಗೆ ಬೇಕಾಗುವಂಥ 3,500, 3,500, 4,000 ರೂಪಾಯಿ ಇದೆ. ಅದನ್ನು ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಆಫೀಸ್ನಿಂದ ನಾವು ಕೊಡ್ತೇವೆ. ಇದನ್ನು ಕೂಡಲೇ ಹೇಳಿದ್ರೆ ಅವತ್ತೇ ಅವರಿಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಸಹಾಯ ನಿಧಿ ಕೂಡ, ಕಾಂಗ್ರೆಸ್ ಸಹಾಯ ನಿಧಿ ಕೂಡ ಹಾಗೆ ಒಂದು ಕಡೆ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಈ ಮುಖಾಂತರ ಸ್ವಲ್ಪ ಅದರಲ್ಲಿ ನಾವೆಲ್ಲ ಸೇರಿ ಅದರಲ್ಲಿ ಒಂದು 2-3 ಲಕ್ಷ ರೂಪಾಯಿ ದುಡ್ಡನ್ನಾದ್ರೂ ನಾವು ಇಡುವಂತ ಕೆಲಸವನ್ನು ಮಾಡಬೇಕು. ಈ ಸಹಾಯ ನಿಧಿಗೆ ನಾನು 1 ಲಕ್ಷ ರೂಪಾಯಿ ದುಡ್ಡನ್ನು ನಿಮಗೆ ಅಕೌಂಟ್ಗೆ ಇಲ್ಲಿ ನಾವೆಲ್ಲ ಇದ್ದವರು 500, 1,000, 500, 1,000 ನೋಡಿ, ಒಬ್ಬರೇ ಮಾಡಿದ್ರೆ ಅದಕ್ಕೆ ಯಾರೋ ಒಬ್ಬರು ಮಾಡಿದ್ರು ಅಂತ ಹೇಳ್ತಾರೆ. ಅದು ಸಹಾಯ ನಿಧಿಯಲ್ಲಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಬೇಕಾಬಿಟ್ಟು ನೀವು ಕೊಡೋ ಇಲ್ಲ. ನೀವು ಅದಕ್ಕೊಂದು ಎಲ್ಲ ಮೀಟಿಂಗ್ ಅಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ಅದನ್ನು ಕೊಡುವಂತ ಕೆಲಸಗಳನ್ನು ಮಾಡಬೇಕು. ನಮ್ಮ ಅಧ್ಯಕ್ಷರಿಗೆ ಭಾರಿ ಆತ್ಮೀಯರು, ಪರಿಚಯದವರು, ಅವರಿಗೊಂದಷ್ಟು ಕೊಡುದು. MLA ಭಾರಿ ಪರಿಚಯದವರು, ಭಾರಿ ಆತ್ಮೀಯರು, ಅವರೊಂದು MLA ಹೇಳಿದ್ದಾರೆ, ಅವರಿಗೊಂದು ಸ್ವಲ್ಪ ಜಾಸ್ತಿ ಸಂಗತಿಗಳೇ ಇಲ್ಲ. ಅದು ನೀವು 10,000 ಕಡಿಮೆ ಆಯ್ತು, 25,000 ಆಗ್ತದೆ ಎಲ್ಲ ಹಾಕಿ ಅವರು 10,000 ಹಾಕಿದಾರಂತೆ. ಒಳ್ಳೆ ಕೆಲಸ ನೀವು ಶುರು ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ಅಭಿನಂದನೆ. ಅದರಲ್ಲಿ ನೀವು 5 ಲಕ್ಷ ರೂಪಾಯಿ ಮಾಡಬೇಕು, ಕನಿಷ್ಠ 5 ಲಕ್ಷ ರೂಪಾಯಿ ನಾವು ಇಟ್ಕೋಬೇಕು. ಕಲೆಕ್ಟ್ ಮಾಡೋದು ಭಾರಿ ಕಷ್ಟ, ಖರ್ಚು ಮಾಡೋದು ಭಾರಿ ಸುಲಭ. ಅದಕ್ಕೆ ಹೇಳಿದ್ರು ಅದನ್ನು ಸರಿಯಾದ ಬಳಕೆಗಳಾಗಬೇಕು. ಘಟಕದವರು 25,000 ಇವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ. 25,000 10,000 ಬರ್ಕೊಳ್ಳಿ. ಒಬ್ಬರು ನಮ್ಮ ಪೂರ್ಣೇಶ್ ಇದ್ರಿ, ನೀವು ಅವರು 25,000 ಕೊಡ್ತಾರೆ. 2,000 ಕೊಟ್ಟಿದಾರ? ಅದೆಲ್ಲ ಬಾಕಿ ಕೊಡ್ತಾರೆ. ಮುಂಜಾನೆ 25 ಬರಲಿ ಇಲ್ಲ 5 ಲಕ್ಷ ರೂಪಾಯಿ ದುಡ್ಡನ್ನು ಅದರಲ್ಲಿ ಮಾಡಬೇಕು. ಎಲ್ಲರೂ ಸೇರಿ ಆದಷ್ಟು ದುರ್ಗನೇ ಬರೋಣ. ಅವರು EMI ಕಟ್ಟಲಿಲ್ಲ ಅಂತೆ, ನೀವು ಅವ್ರಿಗೆ ಕೊಡ್ಬೇಕಂತೆ. ಅವ್ರು 10,000 ಗೆಲ್ಲರು ನನಗೆ ಹೆಲ್ತ್ ಬಂದ್ರೆ ಗೆಲ್ಲೊಂದು 10 ಲಕ್ಷ ರೂಪಾಯಿ ಇಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಇದು ಯಾರು ಮಾಡ್ತಾರೆ? ಶಾಮಣ್ಣ. ನಂದು 1 ಲಕ್ಷ ಬರೀದ್ರು ಮೇಲೆ. ಪುರೇಶ್ ಬರೀತೀರ? 1 ಲಕ್ಷ ನಂದು, 25,000 ಇವ್ರದ್ದು, 25,000 ಇವ್ರದ್ದು, 25,000 ಅವ್ರದ್ದು, 10,000 ದುರ್ಗಣ್ಣಂದು, 10,000 ಹೇಮಂತನ 25,000. ತಪ್ಪಲ ಮಾಡಿದ್ರು, ತಪ್ಪಲ ಪಡೆಯೋದ್ರೆ ನಿಮಗೆ ಚಾರ್ಜ್ ಆಗ್ತದೆ. ಅಶೋಕರದು 10,000, ರೋಷನ್ 25,000, ರೋಷನ್ 25,000. ಓಲಿ ಇವರು ಇದ್ದಾರೆ ನಮ್ಮ ಬೆಟ್ಟಪಾಟಿಗೆ ನವೀನಲ್ಲ 10,000 ಒಳ್ಳೆ ಬಂದಿದೆ. ಅವ್ರು ಕಷ್ಟದಲ್ಲಿದ್ದವ್ರಿಗೆ ಪದ ಕೊಡುದು, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಹೌದಾಯ್ತು. ಹಾಗೆ ನೀವು ಇದೆಲ್ಲ ಸೇರಿ ಮತ್ತೆ ಮಾಡೋ. ಎಷ್ಟಾಯ್ತು ಈಗ? 2 ಲಕ್ಷ ಆಯ್ತಾ? 2,20,000 ಆಯ್ತು. 2,20,000 ಆಯ್ತು. ಕಲೆಕ್ಷನ್ ಮಾಡಿ ಕನಿಷ್ಠ 5 ಲಕ್ಷ ರೂಪಾಯಿ ಮಾಡಿ ಕೊಡುವಾಗ ಒಂದು ಕಮಿಟಿ ಮಾಡಿಕೊಂಡು ನಿರ್ಧಾರ ಮಾಡಿಕೊಂಡು ಎಷ್ಟೆಷ್ಟು ಅವರಿಗೆ ಕೂಡಲೇ ಸ್ಪಂದನೆ. ಯಾರು ಕೂಡ ಸತ್ತರೆ ಅವರನ್ನು ಇದು ಏನು ಭಸ್ಮ ಮಾಡಲಿಕ್ಕೆ ಹೊತ್ತಿಸ್ಲಿಕ್ಕಿರುವಂಥ ದುಡ್ಡು ಇಲ್ಲ ಅಂತಾದರೆ ನಾವು ಒತ್ತಿ ಕೊಡಬೇಕಿದೆ. ಯಾರಿಗೆ ನೋಡಿಕೊಂಡು ಅವ್ರಿಗೆ ಅವಶ್ಯಕತೆ ಇಲ್ಲದ ಇದ್ರೆ ಮಾತ್ರ ಸಿಗ್ತದೆ ಅಂತ ಹೇಳಿ ಫೋನ್ ಮಾಡ್ತಾರೆ. ಎಂಚೆಲ್ಲ ತಿಕ್ಕೊಂಡು ಯಾರಿಗೆ ಇದು ಅವರಿಗೆ ತೊಂದರೆಗಳಿದೆ, ಅವ್ರಿಗೆ ನಿಜವಾಗಿ ಅಲ್ಲಿ ದುಡ್ಡು ಕೊಡಲಿಕ್ಕೆ ಇಲ್ಲ ಅಂತಾದರೆ ನೀವು ಕೊಟ್ಟು ಮುನ್ಸನ್ನಿಧಿಯವರು ಬಾಕಿಯವ್ರಿಗೆ ಹೇಳಿದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದವರೇ ಆಗಬೇಕಂತಿಲ್ಲ. ಬಾಕಿಯವರಿಗೆ ಇದ್ದರೂ ದಯಮಾಡಿ ಅಂಥದ್ದನ್ನು ಕೊಡು, ಅದನ್ನು ನಾನು ಬೇಕಿದ್ರೆ ಕೊಡ್ತೇನೆ, ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಎಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಯಾರು ಬೇಕಿದ್ರು ಅದನ್ನು ನಾವು ಮಡ್ಯಲಗಟ್ಟಿಗೆ ಕೊಡೋದು, ಅವರು ಅಲ್ಲಿ ಕೊಡೋದು ಮತ್ತೆ ಇಲ್ಲಿ ಕೊಡೋದು, ಆದಷ್ಟು ಆ ಥರ ಅಂದರೆ ಅದು ಮಿಸ್ಯೂಸ್ ಆಗಬಾರ್ದು. ಹೇಗೂ ಕೊಡ್ತಾರಲ್ಲ 5,000 ತಗೊಳ್ಳಿ ಅನ್ನೋ ವಿಚಾರಗಳು ಬರಬಾರ್ದು.
ನಿಜವಾದ ಬಳಕೆಗಳು ನಿಜವಾದ ವ್ಯಕ್ತಿಗೆ ಅದು ಕೊಡಬೇಕು ಅಂತ ನಮ್ಮ ಕನಸು. ನಮ್ಮ ದುಡ್ಡಿಟ್ಟು ಕೊಡುವುದಲ್ಲ, ಕಷ್ಟಕ್ಕೆ ಸ್ಪಂದನೆ, ಕಣ್ಣೀರು ಓಡಿಸುವಂಥ ಕೆಲಸವನ್ನು ನಾವು ಮಾಡುವಂಥದ್ದು. ಹಾಗೆ ಅದನ್ನು ಕೂಡ ಮಾಡಿದ್ದಾರೆ. ಮತ್ತು ಒಂದು ಅನುದಾನಗಳ ಬಗ್ಗೆ ಬೇರೆ ಬೇರೆ ನಾವು 94C ಅಕ್ರಮ ಸಕ್ರಮದ ಬಗ್ಗೆ ಆದಷ್ಟು ಅಲ್ಲಲ್ಲಿ ಸರ್ಕಾರಿ ಅಧಿಕಾರಿಗಳು ದುಡ್ಡು ತಗೊಳ್ತಾರೆ ಅಂತ ಸುದ್ದಿ ಇದೆ. ನೀವೆಲ್ಲ ಬೂತ್ ಅಧ್ಯಕ್ಷರು ಒಳ ಅಧ್ಯಕ್ಷರೆಲ್ಲ ಇದ್ದೇವೆ, ದಯಮಾಡಿ ದುಡ್ಡು ಕೊಡಬೇಡಿ ಅಂತ ಹೇಳಿ. ನನ್ನ ಹತ್ರ ಯಾರು ಕೂಡ ಇವತ್ತಿನವರೆಗೆ ಬಂದು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ. ಹೊರಗಡೆಯಿಂದ ಜನ ಮಾತಾಡ್ತಾರೆ, ದುಡ್ಡು ಕೊಟ್ಟಿದ್ದೀವಿ, ಅವ್ರಿಗೆ ಕೊಟ್ಟಿದ್ದೀವಿ, ಇವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಮ್ಮವರು ಕೂಡ ಪಕ್ಷದವರು ಇದ್ದಾರೆ, ಕೆಲವೊಂದರಲ್ಲಿ ದುಡ್ಡು ಕಲೆಕ್ಷನ್ ಮಾಡುವವರು. ದಯಮಾಡಿ ಅಂತ ಕೆಲಸಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಕೈ ಹಾಕಬಾರದು. ಆದರೆ ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತೇವೆ ನಾವು, ನಿರ್ದಾಕ್ಷಿಣ್ಯ. ಯಾರು ಆ ಥರ ತಗೊಂಡು ಇನ್ನೊಬ್ಬರಿಗೆ ಕೊಟ್ಟಿದ್ದಾನೆ ಅಂತ ನಮ್ಮವ್ರು ಗೊತ್ತಾದರೆ ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ನಾವು ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ನಮ್ಮ ಬೂತ್ ಮಟ್ಟದಲ್ಲಿ ಇಲ್ಲಿ ಕೂಡ ದುಡ್ಡು ಕೊಡೋದು ದಯಮಾಡಿ ಎಲ್ಲ ಅವರಿಗೆ ಹೇಳಿ. ಇವತ್ತು ಕೂಡ ಒಬ್ಬರು ಬಂದಿದ್ರು, ದುಡ್ಡು ಕೇಳ್ತಾರೆ. ನಾವು ಕೇಳುವಾಗ ಯಾರು ಕೊಡುವುದಿಲ್ಲ ಅಂತ ಹೇಳ್ತಾರೆ, ತಗೊಂಡಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಏನು ಕೊಡ್ತಾ ಇದ್ದರೆ ಅದಕ್ಕೊಂದು ಲಿಮಿಟೇಷನ್ ಕೂಡ ಇಲ್ಲ, ಒಂದಕ್ಕೆ ಒಂದು ಕೊಡ್ತಾರೆ. ದಯಮಾಡಿ ನಾವು ಬೂತ್ ಅಧ್ಯಕ್ಷರು ಒಳ ಅಧ್ಯಕ್ಷರುಗಳು ನಾವೇ ಅದನ್ನು ಜಾಸ್ತಿ ಪ್ರೋತ್ಸಾಹ ಮಾಡೋದನ್ನು ದಯಮಾಡಿ ಅದಕ್ಕೆ ಮಾಡಬಾರ್ದು. ಬೇರೆಯವರು ಮಾಡ್ತಾ ಇದ್ರು ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸಗಳು ನೀವೆಲ್ಲ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ, ಪುತ್ತೂರಿನ ಅಭಿವೃದ್ಧಿಗೆ ಕೆಲಸಗಳು ಆಗ್ತಾ ಇದೆ. ಪುತ್ತೂರಿನ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಎಲ್ಲಿದೆಯಪ್ಪ? ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದೀವಿ. 352 ಕೋಟಿ ರೂಪಾಯಿಗೆ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. DPR ಮಾಡಿ ಮುಂದಿನ ದಿವಸದಲ್ಲಿ ಟೆಂಡರ್ ಆದರೆ ಇಡೀ ಉಪ್ಪಿನಂಗಡಿಯ ಅಭಿವೃದ್ಧಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತದೆ. ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಯಾರು ಮಾಡದ ಕೆಲಸ ನಾವು ಮಾಡಿದಾಗೆ ಆಗ್ತದೆ. ಈಗಲೇ ಟೆಂಡರ್ಗಳನ್ನೆಲ್ಲ ಮಾಡಿ ರೆಡಿ ಮಾಡಲಿಕ್ಕೆ ಹಂತದಲ್ಲಿ ಮಾಡಿದ್ದೀವಿ. ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನಾವು ಈಗ ನಿಮ್ಮ ಮುಂದೆ ಹೇಳಿದ್ದೀನಿ, ಎಲ್ಲ ಭಕ್ತಾದಿಗಳು ಇಲ್ಲಿ ಬರಬೇಕು. ಟೆಂಪಲ್ ಟೂರಿಸಮ್ ಅಂತ ಹೇಳ್ತೇವೆ, ಅವರೆಲ್ಲ ಪುತ್ತೂರಿಗೆ ಬರುವಂಥದ್ದು ಆಗಬೇಕು. ನಮ್ಮ KMF ಇದು ಈಗಲೇ ಜಾಗ ಕೊಟ್ಟಿದ್ವಿ, ಅವ್ರದ್ದು ಇಲೆಕ್ಷನ್ ಆಗಲಿಲ್ಲ. ಇಲೆಕ್ಷನ್ ಆದ ಕೂಡಲೇ ಈಗ ಮೊನ್ನೆ ತಾನೇ ರೆಡಿ ಆಗಿದೆ. ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಆದಾಗ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದೆ. ನಮ್ಮ ಕೊಯ್ಲದಲ್ಲಿ ಸುಮಾರು 100 ಕೋಟಿ ರೂಪಾಯಿಯಲ್ಲಿ ನಮ್ಮ ಐಡಿಯಲ್ ಚಿಕನ್ ಫಾರ್ಮ್ ಅವರಿಗೆ 50 ಎಕರೆ ಜಾಗ ಕೊಡಬೇಕು ನಮ್ಮ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮಂಡಿಸಿದ್ವಿ. ಅವರು ಪ್ರಾಸೆಸಿಂಗ್ ಯೂನಿಟ್ ಮಾಡ್ತಾರೆ. ಸುಮಾರು 1500 ಜನರಿಗೆ ಕೆಲಸವನ್ನು ಕೊಡ್ತೇನೆ ಅನ್ನುವ ವಾಗ್ದಾನವನ್ನು ಮಾಡಿದ್ದಾರೆ. 50 ಎಕರೆ ಜಾಗ ಕೇಳಿದ್ದಾರೆ, 100 ಕೋಟಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನುವ ವಾಗ್ದಾನವನ್ನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಪಶುಸಂಗೋಪನಾ ಮಂತ್ರಿಗಳಿಗೆ ನಾವು ಕೊಟ್ಟಿದ್ದೀವಿ. ಮುಂದಿನ ದಿವಸದಲ್ಲಿ ಅದು ಬಂದರೂ ಕೂಡ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸಗಳು ಆಗ್ತದೆ. ನಮ್ಮ ಪಕ್ಕದ ತಾಲೂಕು ಅದು ನಮ್ಮ ಉಪ್ಪಿನಂಗಡಿಗೆ ಪಕ್ಕ ಇರುವಂಥದ್ದು. ನಮ್ಮ ದೃಷ್ಟಿಕೋನ ಇಷ್ಟೇ, ಉದ್ಯೋಗ ಸೃಷ್ಟಿ ಆಗಬೇಕು, ಅದು ನಮ್ಮ ಕಲ್ಪನೆ. ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳಲ್ಲಿದೆ. ಅಲ್ಲಿ ಪಶುವೈದ್ಯಕೀಯ ಕಾಲೇಜು ಬಂದರೆ ಈ ಏನು ಪೌಲ್ಟ್ರಿ ಇಂಡಸ್ಟ್ರಿ ಇದೆ ಅದಕ್ಕೆ ಪೂರಕವಾಗಿ ಅದು ಕೆಲಸ ಮಾಡ್ತದೆ. ಅಲ್ಲಿ ಆಸ್ಪತ್ರೆ ಆದರೆ ಇದು, ಅಲ್ಲಿ ಕಾಲೇಜ್ ಆದರೆ ಇದು ಆಸ್ಪತ್ರೆಯಾಗಿ ಅವರಿಗೆ ಕೆಲಸ ಮಾಡ್ತದೆ. ಅದಕ್ಕೆ ಅವರು ಕೂಡ ಆಸಕ್ತಿಯನ್ನು ಕೊಟ್ಟಿದ್ದಾರೆ. ಈ ಥರ ಒಂದೊಂದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಏನು ಮೆಡಿಕಲ್ ಕಾಲೇಜು ಮಾಡ್ತೇವೆ, ಅಲ್ಲಿ ಆಯುರ್ವೇದಿಕ್ ಕಾಲೇಜನ್ನು ಕೂಡ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಸುಮಾರು 5 ಎಕರೆ ಜಾಗವನ್ನು ಈಗಲೇ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ರಿಸರ್ವ್ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರದಿಂದ ಕೂಡ ಅದಕ್ಕೊಂದು 25 ಕೋಟಿ ರೂಪಾಯಿ ಬರ್ತದೆ. ಅದಕ್ಕೆ ಕೂಡ ಇಲ್ಲಿಂದ ಪ್ರಸ್ತಾವನೆಯನ್ನು ಕಳಿಸುವಂಥ ತಯಾರಿಯಲ್ಲಿ ನಾವು ಇಲ್ಲಿದ್ದೇವೆ. ಒಂದು ಕಡೆ ಮೆಡಿಕಲ್ ಕಾಲೇಜು, ಒಂದು ಕಡೆ ಆಯುರ್ವೇದಿಕ್ ಕಾಲೇಜು ಕೂಡ ಅಲ್ಲಿ ಬಂದರೆ ನಮಗೆ ಅದು ಪೂರಕವಾಗಿ ಕೆಲಸ ಮಾಡುವಂಥದ್ದು ಆಗ್ತದೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಜನ ಒಂದು ಕಡೆಯಿಂದ ಜನರ ತಳಮಟ್ಟದಲ್ಲಿ ಕೆಲಸ ಮಾಡಿದರೆ ಇನ್ನೊಂದು ಕಡೆ ಜನರಿಗೆ ಯಾವುದು ಪುತ್ತೂರಿನಲ್ಲಿ ಅಭಿವೃದ್ಧಿ ಆಗ್ತದೆ. ಈಗ 2 ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಬರುವಂಥದ್ದು ಮೆಡಿಕಲ್ ಕಾಲೇಜು, ಪಶುಸಂಗೋಪನಾ ಕಾಲೇಜು, ಈ ಕಡೆಯಿಂದ ಮಹಾಲಿಂಗೇಶ್ವರ ದೇವಸ್ಥಾನ, ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಎಲ್ಲ ವ್ಯವಸ್ಥೆಗಳಾಗಿದೆ. ಇನ್ನು 3 ವರ್ಷದಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗಬೇಕು, ಜನರ ಕಣ್ಣಿಗೆ ಕಾಣಬೇಕು. ಈಗ ಬಾಯಿ ಮಾತಲ್ಲಿದೆ, ಪೇಪರ್ನಲ್ಲಿದೆ, ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸುವಂಥ ಕೆಲಸ ಮೇಲೆ ನಮ್ಮ ಜವಾಬ್ದಾರಿ ಇದೆ. ನಾವು ನಮ್ಮನ್ನು ದೂರಿಕೊಳ್ಳುವಂಥ ಕೆಲಸಕ್ಕೆ ಯಾರು ಸ್ಪಂದನೆ ಮಾಡ್ಬೋದು. ಕೆಲವರು ಗ್ರೂಪ್, ಅವರೇ ಒಂದು ಗ್ರೂಪನ್ನು ಮಾಡಿಕೊಂಡು ಅದರಲ್ಲಿ ಅವರದೇ ಮಾತುಗಳನ್ನು ಮಾಡುವಂಥದ್ದನ್ನು ಮಾಡ್ತಾರೆ. ದಯಮಾಡಿ ಅಂಥ ಗ್ರೂಪಿಂದ ನೀವು ಔಟ್ ಆಗಿ
ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಗ್ರೂಪಲ್ಲಿ ಒಂದು 2-3 ಹುಳಗಳಿದೆ. ಆ ಎಲ್ಲ ಹುಳಗಳನ್ನು ಸರಿ ಮಾಡಲಿಕ್ಕೆ ಆಗುದಿಲ್ಲ ಅಲ್ಲ, ಮದ್ದೆಲ್ಲ ನನ್ನ ಹತ್ರ ಇದೆ, ಅದು ಈಗಲೇ ಸಿಂಪಡಣೆ ಮಾಡುವುದಿಲ್ಲ ಅದನ್ನು. ಆದರೆ ನೀವು ದಯಮಾಡಿ ಅಂಥ ಗ್ರೂಪ್ಗಳಿದ್ರೆ ನೀವು ಹೊರಗೆ ಬನ್ನಿ, ಅದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿ ಅವರಿಗೆ ನಾವು ಇದರಲ್ಲಿ ಇರುವುದಿಲ್ಲ, ನಾವು ಇದನ್ನು ಕೇಳುವುದಿಲ್ಲ ಅಂತ. ಅದರಿಂದ ಹೊರಗೆ ಬರುವುದು ಉತ್ತಮ. ಯಾರಾದರೂ ಕೆಸರಿಗೆ ಕಲ್ಲು ಹಾಕಿದ್ರೆ ನಾವು ನಮ್ಮಷ್ಟಿಗೆ ಆ ಕಡೆ ದೂರ ಹೋಗಿ ತಪ್ಪಿಸಿಕೊಳ್ಳೋದು ಒಳ್ಳೆಯದು. ಅದರಿಂದ ಅಭಿವೃದ್ಧಿ ಬರೆಗೆ ಪಕ್ಷಾತೀತವಾಗಿ ಅಭಿವೃದ್ಧಿಯನ್ನು ಮಾಡಿ, ಸಹಾಯ ಮಾಡುವಾಗ ಪಕ್ಷಾತೀತವಾಗಿ ಮಾಡಿ. ದಯಮಾಡಿ ನಿಮ್ಮ ಹತ್ರ ಹೇಳೋದು, ಅವ ಕಾಂಗ್ರೆಸ್ನವರಿಗೆ ಮಾತ್ರ ಮಾಡ್ತಾರೆ, ಬಿಜೆಪಿ ಅವರಿಗೆ ಮಾಡುವುದಿಲ್ಲ ಅಂತ ಇಲ್ಲ. ಎಲ್ರಿಗೂ ಸಹಾಯ ಮಾಡಿ, ದೇವರ ಆಶೀರ್ವಾದ ನಮಗೆ ಇರ್ತದೆ. ನಾವು ಒಳ್ಳೆಯ ಕೆಲಸ ಮಾಡಿದರೆ ನಾವು ನಮ್ಮ ಅಭಿವೃದ್ಧಿಯನ್ನು ತೋರಿಸುವಂತ ಕೆಲಸವನ್ನು ಮಾಡುವ, ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಿದೆ. ಅದರಿಂದ ನಮಗೆಲ್ಲ ವಂದಿಸಿ, ಇದು ನಮ್ಮ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ. ನಿಮಗೆ ಗೊತ್ತಿರಲಿ ಅಂತ ನೀವು ಮಾತಾಡುವಾಗ ನನ್ನ ಪತ್ರ ನಿಮಗೆ ಹಾಕೊಡ್ತೀನಿ, ನಿಮಗೆ ಗೊತ್ತಿರಲಿ. ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆಲ್ಲ ಗೊತ್ತಿರಬೇಕು ಏನು ಮಾತಾಡಬೇಕು, ಇನ್ನೊಂದು ಕಡೆ ಉತ್ತರ ಕೊಡುವಂತ ವಿಚಾರಗಳು ನಿಮ್ಮ ಹತ್ರ ಇರಬೇಕು. ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಇದು ಸರ್ ನಾವೀಗ ಮಾಸ್ಟರ್ ಪ್ಲಾನ್ ಮಾಡಿರೋದು ನೋಡಿ. ಇದು ಇರುವ ದೇವಸ್ಥಾನ. ಈಗ ಇಲ್ಲಿ ಈ ತರ ಒಂದು ಗೋಪುರ ಬರ್ತದೆ ಎಂಟ್ರೆನ್ಸ್ ಅಲ್ಲಿ, ಆನಂತರ ಈ ತರ ಒಂದು ರಾಜಗೋಪುರ ಇಲ್ಲಿ ಬರ್ತದೆ. ಇಲ್ಲಿ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅಲ್ಲಿ ಯಾವ ರೀತಿಯ ವ್ಯವಸ್ಥೆಗಳು ಇಲ್ಲ, ಬೇರೆ ಬೇರೆ ಕಡೆ ಮಾಡ್ತಾರೆ. ಅದಕ್ಕೆ 2 ಫ್ಲೋರ್ನಲ್ಲಿ ಇಲ್ಲಿ ಪಿಂಡ ಪ್ರದಾನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಆನಂತರ 40 ರೂಮಿನ ಇಲ್ಲಿ ರೂಮ್ಸ್ ಮಾಡ್ತೇವೆ. ಮೇಲ್ಗಡೆ 2 ಫ್ಲೋರ್ ಡಾಮೆಟ್ರಿ ಮಾಡ್ತೀವಿ. ಡಾಮೆಟ್ರಿ ಅಂತ ಹೇಳಿದ್ರೆ ಶಾಲಾ ಮಕ್ಕಳು ಟ್ರಿಪ್ ಬಂದ್ರೆ, ಟೂರ್ ಬಂದ್ರೆ ಅವರಿಗೊಂದು ದೊಡ್ಡ ಹಾಲ್ ಇರ್ತದೆ, 2 ಕಡೆ ಟಾಯ್ಲೆಟ್ಗಳು ಇರ್ತದೆ, ಮಲಗಲಿಕ್ಕೆ ಅಲ್ಲಿ ವ್ಯವಸ್ಥೆ ಬೇಕಾಗುವಂತ ರೀತಿಯಲ್ಲಿ ಡಾಮೆಟ್ರಿಯನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಪಿಂಡ ಪ್ರದಾನ ಮಾಡಿದವರಿಗೆ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಸ್ನಾನ ಮಾಡ್ಲಿಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತೇವೆ. ನೀವು ಕೂಡಲ ಸಂಗಮ ಅಂತ ಒಂದು ಜಾಗ ನೋಡಿರ್ಬೋದು, ಸುಮಾರು 100 ಫೀಟ್ ಕೆಳಗಡೆ ಹೋಗಿ ಶಿವಲಿಂಗಕ್ಕೆ ದರ್ಶನ ಮಾಡಿ ಅಲ್ಲಿಂದ ಮತ್ತೆ ಬರ್ತಾರೆ. ಇಲ್ಲಿಯೂ ಕೂಡ ಅದೇ ರೀತಿಯ ಪ್ರಸ್ತಾವನೆಯನ್ನು ಮಾಡಿದೀವಿ. ಈ ರೀತಿ ಶಿವಲಿಂಗದ ದರ್ಶನ ಮಾಡ್ಲಿಕ್ಕೆ ಒಂದು ಲ್ಯಾಂಪ್ ಅಲ್ಲಿ ಹೋಗಿ ಇಲ್ಲಿ ಮಾಡ್ತಾರೆ. ಹುಲ್ಲು ನೀರಿರ್ತದೆ, ನೀರಿನ ಒಳಗಡೆ ಹೋಗಿ ನಾವು ಕಾಂಕ್ರೀಟ್ ಇದ್ರ ಕೆಳಗಡೆ ಹೋಗಿ ಅಲ್ಲಿ ಶಿವಲಿಂಗ ಕೆಳಗಡೆ ಇರುವಂತದ್ದು, ಅದನ್ನು ದರ್ಶನ ಮಾಡಿ ಬರ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದೀವಿ. ದೇವಸ್ಥಾನದಿಂದ ಹಿಡಿದು ಇಲ್ಲಿ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ವರೆಗೆ 20 ಫೀಟಿನ ರಸ್ತೆ ಇಟ್ಟಿದ್ದೀವಿ. ಆ 20 ಫೀಟಿನ ರಸ್ತೆಯ ತೂತ್ತ ಚಿಕ್ಕ 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 ಅಂಗಡಿಗಳನ್ನು ಇಟ್ಟಿದ್ದೀವಿ. ಅಂದ್ರೆ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಅಂಗಡಿಗಳು ಬೇಕು, ಮಹಿಳೆಯರಿಗೆ, ಮಕ್ಕಳಿಗೆ ಆಟದ್ದು, ಅದು ಇದು ಮನುಷ್ಯರಕ್ಕೆ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರ್ಬೋದು, ಜಾತ್ರೆಯಲ್ಲಿ ಪೂಕೆ ಅದು ಇದು ಎಲ್ಲ ಅದು ಸಿಗಬೇಕು. ಅದಕ್ಕೆ ಬೇಕಾಗುವಂತ ಕಿಯಾಸ್ಗಳನ್ನು ಮಾಡಿದ್ದೀವಿ. ಇದರ ಒಳಗಡೆ ಯಾರು ಕೂಡ ಗಾಡಿ ಬರುವಂಗಿಲ್ಲ, ಬೈಕ್, ಕಾರು, ಲಾರಿ ಯಾವುದು ಬರುವಂಗಿಲ್ಲ, ಬರೀ ಜನ ಮಾತ್ರ ನಡ್ಕೊಂಡು ಬರ್ಲಿಕ್ಕೆ. ಇಲ್ಲಿ ನಮ್ಮ ಏನು ಶಿವಲಿಂಗದ ದರ್ಶನ ಮಾಡ್ತೀವಿ, ಅಲ್ಲಿ 16 ಕೋಟಿ ರೂಪಾಯಿಯ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. KRS ನಲ್ಲಿ ಯಾವ ರೀತಿ ಲೈಟಿಂಗ್ ವ್ಯವಸ್ಥೆ ಬರ್ತದೆ ಅಂದ್ರೆ ಜನಗಳ ಆಕರ್ಷಣೆಗೆ, ಸಾಯಂಕಾಲ ಬಂದವರು ಕೂತ್ರೆ ಅದರಲ್ಲಿ ಭಜನೆಗಳನ್ನು, ಒಳ್ಳೆಯ ದೇವರ ಹಾಡುಗಳನ್ನು ಆಗುವಾಗ ಇಲ್ಲಿ ನೃತ್ಯ ರೂಪದಲ್ಲಿ ಈ ಫೌಂಟೇನ್ ಕೆಲಸ ಮಾಡುತ್ತದೆ. ಆ ರೀತಿ ಮಾಡುವಂತ, ಮತ್ತೆ ದೇವಸ್ಥಾನದ ಎದುರುಗಡೆ ಇರುವಂತಹ 30 ಸೆನ್ಸ್ ಜಾಗವನ್ನು ಕೂಡ ನಾವೀಗ ಖರೀದಿ ಮಾಡಿದ್ದೀವಿ. ಅಲ್ಲಿ ಪೂರ್ತಿ ವಾಹನ ಪಾರ್ಕಿಂಗ್ಗೆ ಮತ್ತೆ ಕಾಮನ್ ವೇದಿಕೆ, ಅದು ಅಂದ್ರೆ ಯಾವತ್ತು ಯಾರು ಕಾರ್ಯಕ್ರಮ ಮಾಡ್ತಾ ಇರ್ಬೋದು, ಒಂದು ವೇದಿಕೆಯನ್ನು ಮಾಡಿ ಇರ್ತೇವೆ. ಅವರು ದುಡ್ಡು ಕಟ್ಟಿ ಹರಿಕತೆ ಯಾವುದು ಕಾರ್ಯಕ್ರಮವನ್ನು ಕೂಡ ಅವರು ಮಾಡ್ತಾ ಇರ್ಬೋದು. ಹಾಲ್ ಅನ್ನು ಕೂಡ ಇಲ್ಲಿ ಮಾಡಿದ್ವಿ. 3 ಲೆವೆಲ್ನಲ್ಲಿ ಏನು ಹಾಲ್ಗಳನ್ನು ಕೂಡ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಸ್ಟರ್ ಪ್ಲಾನ್ ಎಲ್ಲ ಮಾಡಿದ್ವಿ. 200 ಕೋಟಿ ರೂಪಾಯಿಯಲ್ಲಿ ಈ ಸಂಗಮ ಕ್ಷೇತ್ರದಲ್ಲಿ ಬ್ರಿಡ್ಜ್ ಆಗ್ತದೆ. ಇದನ್ನೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ 352 ಕೋಟಿ ಇದಕ್ಕೆ ಅನುಮೋದನೆ ಸಿಕ್ಕಿದೆ ನಮಗೆ. ಆದ್ರೆ ಫೈನಲ್ ಅನುಮೋದನೆ, ಫೈನಲ್ ಒಂದು ಅಂಕಿತ ಆಗ್ಲಿಕ್ಕೆ ಬಾಕಿ ಇದೆ. ಅದಾದ ಕೂಡಲೇ ಟೆಂಡರ್ ಪ್ರಾಸೆಸ್ಗೆ ಹೋಗ್ತದೆ. ಉಪ್ಪಿನಂಗಡಿಯ ಏನು ವಿಚಾರಗಳಿದೆ, ಇತಿಹಾಸದಲ್ಲಿ ಕಾಣದಂತಹ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಬೇಕಂತ ಎಲ್ಲ ಕೆಲಸಗಳು ನಡೀತಿದೆ. ಇದನ್ನು ಯಾಕೆ ನಿಮಗೆ ತೋರಿಸಿದೆ ಅಂತ ಹೇಳಿದ್ರೆ, ನಾವು ಬರೀ ಕೆಲಸವನ್ನು ಮಾಡಿ ತೋರಿಸಿದ್ರೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ 60 ಕೋಟಿ ರೂಪಾಯಿಯಲ್ಲಿ. ಅದನ್ನು ಕೂಡ ಹಂತ ಹಂತವಾಗಿ ಮುಂದಿನ 2 ವರ್ಷದಲ್ಲಿ ಆ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ನಾವೆಲ್ಲ ಜೊತೆಯಲ್ಲಿ ಸೇರಿ ಕೆಲಸ ಮಾಡಿದ್ರೆ ಜನ ಖಂಡಿತ ನಮ್ಮನ್ನು ಸ್ವೀಕಾರ ಮಾಡ್ತಾರೆ, ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಅಶೋಕ್ ರೈ ಅವರಿಗೆ, ಇನ್ನೊಬ್ಬರಿಗೆ, ಬೇರೆಯವರಿಗೆ ಒಬ್ಬೊಬ್ಬರ ಹತ್ರ ಅಸಮಾಧಾನಗಳು ಒಂದು ಗ್ರಾಮದಲ್ಲಿ ಇದ್ದದ್ದು ಸಹಜ. ಆ ಅಸಮಾಧಾನವನ್ನು ಪಕ್ಷದ ಮುಂದೆ ನಾವು ತಗೊಳ್ಬಾರ್ದು. ನಾವು ಸಹಾಯ ಮಾಡುವಾಗ ಅವರು ಯಾರೇ ಆಗಲಿ, ಆ
ಸಾಮಾನ್ಯ ಮನುಷ್ಯರಿಗೆ ಯಾವ ರೀತಿ ಸಹಾಯ ಮಾಡಬೇಕಾ ಅದೇ ದೃಷ್ಟಿಕೋನ ಇಟ್ಕೊಂಡು ನೀವು ಸಹಾಯವನ್ನು ಮಾಡಬೇಕು ಅಂತ ನಿಮ್ಮ ಹತ್ರ ಎಲ್ಲ ವಿನಂತಿ ಮಾಡಿಕೊಂಡು ಮಾಧ್ಯಮದವರು ಮುಂದೆ ಹೋದರೆ ನಾವು ಪಕ್ಷದ ಚರ್ಚೆಗಳನ್ನು ಮುಂದಿನ ಸಮಯದಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ನಾಗರಿಕರೇ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ, ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು. ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ.